ನಮಸ್ಕಾರ ವೀಕ್ಷಕರೇ, ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ನಾನು ಶ್ರೀನಾಥ್. ಆಂತರಿಕ ವೈರುಧ್ಯ ಅನ್ನುವಂಥ ಒಂದು ಶೀರ್ಷಿಕೆಯನ್ನು ಇಟ್ಕೊಂಡು ಇವತ್ತಿನ ದಿನ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಏನು ಈ ಆಂತರಿಕ ವೈರುಧ್ಯ ಅನ್ನುವಂಥ ಒಂದು ವಿಚಾರವನ್ನು ಮಾತಾಡ್ತಾ ಹೋದರೆ, ಭಾರತದಲ್ಲಿ ಮೊನ್ನೆ 2 ದಿನಗಳಿಂದ ಈಚೆಗೆ, ಅದೇ ರೀತಿಯಲ್ಲಿ ಸಾಕಷ್ಟು ದಿನಗಳಿಂದ, ವರ್ಷಗಳಿಂದ ಈಚೆಗೆ, ಕಳೆದ ಒಂದು 4-5 ವರ್ಷಗಳಿಂದ ಈಚೆಗೆ ಯೋಧರು ಪ್ರತಿಯೊಬ್ಬರು ಕೂಡ ಹೆಮ್ಮೆ ಪಡುವಂಥ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಅದೇ ರೀತಿಯಲ್ಲಿ ಸಾಕಷ್ಟು ಜನರು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ರು ಕೂಡ ನಮ್ಮ ದೇಶದಲ್ಲೇ ಇರ್ತಕ್ಕಂಥ ಹಲವಾರು ಜನರು ಇಲ್ಲಿಯೇ ಅನ್ನವನ್ನು, ಇಲ್ಲಿಯೇ ಗಾಳಿಯನ್ನು, ಪ್ರತಿಯೊಂದನ್ನು ಕೂಡ ಭಾರತದಲ್ಲೇ ಸೇವಿಸಿ, ಇಲ್ಲೇ ಜೀವಿಸಿ, ಅವರು ಭಾರತದ ವಿರುದ್ಧವಾಗಿ ಅವಹೇಳನಕಾರಿ ಸ್ಟೇಟಸ್ಗಳನ್ನು, ಅವಹೇಳನಕಾರಿ ಪೋಸ್ಟ್ಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡ್ತಾ ಇದ್ದಾರೆ. ಇನ್ನು ಬಹಿರಂಗ ಸಭೆಗಳಲ್ಲೂ ಕೂಡ ಭಾರತದ ವಿರುದ್ಧವಾಗಿ ಅವಹೇಳನಕಾರಿ ಭಾಷಣಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇದು ದೇಶಕ್ಕೆ ಇಂತಹ ಒಂದು ದೇಶದ್ರೋಹಿಗಳ ಅವಶ್ಯಕತೆ ಇದೆಯಾ ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತಿನ ದಿನ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಇನ್ನು ಅದೇ ರೀತಿಯಲ್ಲಿ ಪ್ರಕಾಶ್ ರೈ ಅಂತವ್ರು ಹೇಳ್ತಾರೆ, ಪ್ರೀತಿಯಿಂದ ನಾವು ಭಯೋತ್ಪಾದಕರನ್ನ ಗೆಲ್ಬೋದು ಅನ್ನೋಂಥ ಒಂದು ವಿಚಾರಗಳನ್ನು ಕೂಡ ಅವರು ಹೇಳ್ತಾರೆ. ಅದು ಹೇಗೆ ಪ್ರೀತಿಯಿಂದ ಗೆಲ್ಬೋದು ಅಂತಕ್ಕಂಥ ವಿಚಾರ ಇದುವರೆಗೂ ಕೂಡ ಅವರು ತಿಳಿಸ್ಕೊಡ್ಲಿಲ್ಲ. ಇನ್ನು ಸಾಕಷ್ಟು ಜನರಿದ್ದಾರೆ, ಯುದ್ಧ ನಡೆದಿದೆಯಾ ಅಥವಾ ದಾಳಿ ನಡೆದಿದೆಯಾ, ನಮ್ಮ ಮೇಲೆ ದಾಳಿ ಆಗಿದೆಯಾ ಅನ್ನುವಂಥ ಒಂದು ವಿಚಾರಗಳು, ನಾವೇ ಅವರ ಮೇಲೆ ದಾಳಿ ಮಾಡಿದ್ರು ಕೂಡ ನಮ್ಮ ಮೇಲೆ ದಾಳಿ ಆಗಿದೆಯಾ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಕೇಳುವಂಥ ರಾಜಕಾರಣಿಗಳು ಕೂಡ ಇದ್ದಾರೆ. ಮತ್ತು ಅದೇ ರೀತಿಯಲ್ಲಿ 20-19 ವಯಸ್ಸಿನ ಯುವಕರು ಕೂಡ ದೇಶದ ವಿರುದ್ಧವಾಗಿ ಅವಹೇಳನಕಾರಿ ಪೋಸ್ಟ್ಗಳನ್ನು ಮಾಡ್ತಾ ಇರೋದನ್ನು ನೋಡಿದ್ರೆ ಮುಂದಿನ ದಿನಗಳಲ್ಲಿ ಸಮಾಜದ ಸ್ವಾಸ್ಥ್ಯ ಹೇಗೆ ಹಳಿತಪ್ತಾ ಇದೆ ಅನ್ನುವಂಥ ಒಂದು ವಿಚಾರಗಳು ಕೂಡ ಈಗ ಮುನ್ನೆಲೆಗೆ ಬರ್ತಾ ಇದೆ. ಈ ಕುರಿತಾಗಿ ನಾವು ಚರ್ಚೆಯನ್ನು ಮಾಡ್ತೇವೆ. ನನ್ನ ಜೊತೆ ಇಬ್ಬರು ಸಮರ್ಥ ಅತಿಥಿಗಣ್ಯರಿದ್ದಾರೆ. ಅವ್ರನ್ನ ಕೂಡ ಸ್ವಾಗತವನ್ನು ಮಾಡಿ ನಂತರ ಅವರ ಜೊತೆ ಚರ್ಚೆಯನ್ನು ಮಾಡ್ತೇನೆ. ಮೊದಲಿಗೆ ವಸಂತ ಪಡ್ಯಾರ್ ಅವರಿದ್ದಾರೆ, ಸಾಮಾಜಿಕ ಚಿಂತಕರು. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮ್ಮರು ಸಂತೋಷ್ ಶೆಟ್ಟಿ ಮಳಹಳ್ಳಿ, ವರದಿಗಾರರು, ಅದೇ ರೀತಿಯಲ್ಲಿ ಅಂಕಣಕಾರರು. ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೆ ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕೂಡ ನೀವು ತಿಳಿಸ್ಬೋದು, ನಿಮ್ಮ ಒಂದು ಕರೆಗಳನ್ನು ಕೂಡ ನಾನು ಸ್ವೀಕರಿಸ್ತೇನೆ. ಮೊದಲಿಗೆ ವಸಂತ ಪಡ್ಯಾರ್ ಅವರೇ, ನಿನ್ನೆಯ ದಿನ ಇಡೀ ಭಾರತ ಹೆಮ್ಮೆ ಪಡುವಂಥ ಒಂದು ಕೆಲಸವನ್ನು ನಮ್ಮ ಯೋಧರು ಮಾಡಿದ್ದಾರೆ. ಈ ಕುರಿತಾಗಿ ನಿಮ್ಮ ಒಂದು ಅಭಿಪ್ರಾಯಗಳೇನಿದೆ ಸರ್? ನಮ್ಮ ದೇಶ ತುಂಬ ಒಂದು ಒಳ್ಳೆಯ ದೇಶ, ಒಳ್ಳೆಯ ಜನರಿಂದ ಕೂಡಿದ ದೇಶ. ಯಾವಾಗ ಭಾರತ ಮತ್ತು ಪಾಕಿಸ್ತಾನ ವಿಂಗಡಣೆ ಆಯಿತು, ಅಲ್ಲಿಂದ ಭಾರತ ಮತ್ತು ಪಾಕಿಸ್ತಾನ ಯಾವ ದಿವಸವೂ ಸ್ನೇಹಿತರಾಗಿ ಬದುಕಲಿಲ್ಲ. ಅದು ಕಾರಣ ಯಾವುದೇ ಇರ್ಬೋದು. ಆ ದೇಶ ವಿಂಗಡಣೆ ಮಾಡುವಾಗಲೇ ಸರಿಯಾಗಿ ಜಾತಿ ವಿಂಗಡಣೆಯನ್ನು ಮಾಡಿದಿದ್ದರೆ ಇವತ್ತೇನಿದೆ, ನಮ್ಮ ಭಾರತವನ್ನು ಜಾತ್ಯತೀತ ರಾಷ್ಟ್ರ ಅಂತ ಮಾಡಿ ಪಾಕಿಸ್ತಾನವನ್ನು ಮುಸ್ಲಿಮರಿಗೆ ಬಿಟ್ಟುಕೊಟ್ಟು ಅಲ್ಲಿಂದನೇ ಜಾತಿಯ ಬೀಜವನ್ನು ಬಿತ್ತಿ ಆ ವಿಷ ಬೀಜದ ಒಂದು ಫಲವನ್ನು ನಾವು ಇವತ್ತು ಉಣ್ತಾ ಇದ್ದೇವೆ. ಇವತ್ತೇನಾದರೂ ಮುಸ್ಲಿಮರು ಪಾಕಿಸ್ತಾನದಲ್ಲೇ ಇರ್ತಿದ್ದರೆ ಅಥವಾ ಭಾರತದಲ್ಲಿ ಹಿಂದೂಗಳೇ ಇರ್ತಿದ್ದರೆ ಇದು ಯಾವುದಕ್ಕೂ ಕಾರಣ ಇರ್ತಿರಲಿಲ್ಲ. ಆ ಜಾತ್ಯತೀತ ಧೋರಣೆಯನ್ನು ಭಾರತದಲ್ಲಿ ತಂದದ್ದು, ಮತ್ತು ಅದಕ್ಕೆ ಸರಿಯಾಗಿ ನಮ್ಮ ಸಂವಿಧಾನ ಕೂಡ ಏನು ಹೇಳ್ತದೆ, ಸನಾತನ ಹಿಂದೂ ಸಂಸ್ಕೃತಿಯನ್ನು ಪ್ರಚಾರ ಮಾಡುವ ಹಾಗಿಲ್ಲ. ಸನಾತನ ಹಿಂದೂ ಸಂಸ್ಕೃತಿಯನ್ನು ಪ್ರಚಾರ ಮಾಡುವಾಗಿಲ್ಲ. ಸನಾತನ ಧರ್ಮವನ್ನು ಶಾಲೆಗಳಲ್ಲಿ ಬೋಧನೆ ಮಾಡಲಿಕ್ಕಿಲ್ಲ. ಅದೇ ನೀವು ಮುಸ್ಲಿಮರು ಅಥವಾ ಕ್ರೈಸ್ತರು ಅವರಿಗೆ ಸಂಬಂಧಪಟ್ಟ ಧರ್ಮ ಗ್ರಂಥಗಳನ್ನು ಅವರ ಸ್ಕೂಲ್ಗಳಲ್ಲಿಯೋ ಅವರ ಧರ್ಮ ಕೇಂದ್ರಗಳಲ್ಲಿ ಬೋಧನೆ ಮಾಡಲಿಕ್ಕೆ ಯಾವುದೇ ರೀತಿಯ ಆಕ್ಷೇಪಣೆ ಇಲ್ಲ. ಹಾಗಿದ್ರೆ ಹಿಂದೂ ಧರ್ಮವನ್ನು ಅಥವಾ ಸನಾತನ ಧರ್ಮವನ್ನು ಹಿಂದಿನಿಂದಲೂ ಮೆಟ್ಟಿಕೊಂಡು ಬಂದು ಹಿಂದೂ ಧರ್ಮ ಬೆಳೆಯದ ಹಾಗೆ ಮಾಡಿದ್ದಾರೆ. ಉದ್ದೇಶ ಏನು? ಹಿಂದೂ ಧರ್ಮದಲ್ಲಿ ಏನಾದರೂ ಅಂಥ ದೇಶದ್ರೋಹದ ಏನಾದರೂ ಒಂದು ಇದುಂಟಾ? ಹಿಂದೂಗಳು ಯಾರಿಗಾದರೂ ಮಾರಕವಾಗಿದ್ದಾರಾ ಇವತ್ತಿನವರೆಗೆ? ಇಲ್ಲ. ಹಾಗಿದ್ರೆ ಹಿಂದೂ ಧರ್ಮವನ್ನು ಯಾಕೆ ಆ ರೀತಿ ಗುರಿ ಇಟ್ಟು ಇವತ್ತಿದು ಮಾಡ್ತಾ ಇದ್ದಾರೆ? ಆಯಿತು, ಸಂವಿಧಾನದಲ್ಲೇ ಆಯಿತು. ರಾಜಕೀಯದವರು ಏನು ಮಾಡ್ತಾ ಇದ್ದಾರೆ ಅಂದರೆ ಅವರ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಮಾತ್ರ ಮಾಡ್ತಾರೆ ಅಷ್ಟೇ, ಬಿಟ್ಟರೆ ಸಾಮಾನ್ಯ ಜನರ ಬಗ್ಗೆ ಎಲ್ಲಿಯೂ ಅವರು ಆಲೋಚನೆ ಮಾಡ್ತಾ ಇಲ್ಲ. ಅದು ನಮ್ಮ ದೇಶದ ದುರದೃಷ್ಟ. ಯಾರಾದರೂ ತಪ್ಪಿ ದೇಶದ ಬಗ್ಗೆ ಚಿಂತನೆ ಮಾಡಿದ್ರು ಅವ್ರ ಬಗ್ಗೆ ಅವಹೇಳನಕಾರವಾದ ಇದು ಕೊಡ್ತಾರೆ. ಗೊತ್ತಾಯ್ತಲ್ಲ ನಿಮಗೆ? ಅವರಿಗೆ ಇಲ್ಲಿ ಯಾವ್ಯಾವ ರೀತಿಯಲ್ಲಿ ತೊಂದರೆ ಕೊಡ್ಲಿಕ್ಕೆ ಸಾಧ್ಯ ಉಂಟು, ಕಾಲು ಎಳಿಲಿಕ್ಕೆ ಅದೆಲ್ಲ ಮಾಡ್ತಾರೆ. ಯಾರಿಗೂ ಮುಂದೆ ಹೋಗ್ಲಿಕ್ಕೆ ಬಿಡುದಿಲ್ಲ. ಯಾಕಂದ್ರೆ ಅವರ ಉದ್ದೇಶವೇ ಬೇರೆ. ಅವರು ಇದ್ದಷ್ಟು ದಿನ ಅವರು ರಾಜ್ಯಭಾರ ನಡಿಬೇಕು. ಯಾರು ಸತ್ರು ಅವರಿಗೇನು ಬೀಳಲಿಲ್ಲ. ಯಾಕಂದರೆ ಇವತ್ತು ಕಾಶ್ಮೀರದಲ್ಲಿ ನಮ್ಮ ಕಾಶ್ಮೀರಿ ಪಂಡಿತರನ್ನು ಹೊಡೆದು ಓಡಿಸಿದ್ದಾರೆ. ಯಾವ ರೀತಿ ಅಂತ ಹೇಳಿದರೆ, ಅಸಹ್ಯವಾಗಿ ಮಕ್ಕಳಂತ ನೋಡಲಿಲ್ಲ, ಮುದುಕರಂತ ನೋಡಲಿಲ್ಲ, ಯಾರನ್ನು ನಡು ರಸ್ತೆಯಲ್ಲಿ ಕೊಂದು ಕೊಚ್ಚಿ ಬಿಸಾಕಿದ್ದಾರೆ. ಆದರೂ ನಮ್ಮ ಮಿಲಿಟ್ರಿ ಆಗಲಿ
ನಮ್ಮ ರಾಜಕೀಯ ಇದಾಗಲಿ ಯಾರೂ ಅವರ ಒಂದು ಪ್ರೊಟೆಕ್ಷನ್ ಬರಲಿಲ್ಲ. ಇವತ್ತು ಕಾಶ್ಮೀರದಲ್ಲಿ ಒಂದು ಹಿಂದೂ ಮನೆಯೂ ಇಲ್ಲ. ಹಾಗಾದರೆ ಕಾಶ್ಮೀರ ಭಾರತದ ಒಂದು ಅಂಗ ಅಲ್ವಾ? ಹಾಗಿರ್ಬೇಕಾದ್ರೆ ಯಾಕೆ ನಾವು ಎಲ್ಲೋ ಇದನ್ನೆಲ್ಲ ಸಹಿಸ್ಕೊಂಡು ಕೂತ್ಕೊಳ್ಬೇಕು? ಆಯ್ತು, 1996ರಿಂದ ಇವತ್ತು 2019ರವರೆಗೆ ಪಾಕಿಸ್ತಾನ ಅದೆಷ್ಟು ಬಾರಿ ನಮ್ಮ ಭಾರತದ ಮೇಲೆ ಅಟ್ಯಾಕ್ ಮಾಡಿದೆ. ಮುಂಬೈ ದಾಳಿ ಇರ್ಬೋದು, ನಿಮ್ಮ ಪಠಾಣ್ಕೋಟ್ ಇರ್ಬೋದು, ಅಸ್ಸಾಮಲ್ಲಿ ಇರ್ಬೋದು. ಸಾಧಾರಣ ಇಷ್ಟರೊಳಗೆ 10-15 ಸಲ ಭಾರತದ ಮೇಲೆ ದಾಳಿ ಮಾಡಿ ಅವರು ತುಂಬ ಜನ ಈಗ ರೈಲ್ ಮೇಲೆ ಬಾಂಬ್ ಇಟ್ಟಿದ್ದಾರೆ. ಪ್ರತಿಯೊಂದು ಯಾವುದು ಉಂಟು ಯಾವುದಿಲ್ಲ ಅಂತೆಲ್ಲ, ಏನೆಲ್ಲ ಸಾಧ್ಯತೆ ಉಂಟು ಎಲ್ಲ ಮಾಡ್ತಾ ಇದ್ದಾರೆ. ನೇರ ಯುದ್ಧವಾಗಿ ಬಂದಾಗ ನಮಗೆ ಬೇಡ ಯುದ್ಧ, ಬೇಡ, ನಾವು ಶಾಂತಿಯ ಮಾತುಕತೆ ಮಾಡುವ ಅಂತ ಹೇಳ್ತಾರೆ. ಇದಕ್ಕೇನಾದರೂ ಅರ್ಥ ಉಂಟಾ? ಶಾಂತಿಯ ಮಾತುಕತೆ ಅಂದರೆ ಅರ್ಥ ಉಂಟಾ? ಅದಕ್ಕೇನಾದರೂ ಮಾಡುವುದಿದ್ರೆ ಅವರ ಇಡೀ ನಮ್ಮ ವಿಶ್ವದಲ್ಲಿ ಪಾಕಿಸ್ತಾನ ಇವತ್ತು ಟೆರರಿಸಮ್ ಸ್ಟೇಟ್ ಅಂತೇಳಿ ಕನ್ಸಿಡರ್ ಆಗಿದೆ. ಒಂದು ಕರೆ ಇದೆ ಸರ್, ಒಂದು ಕರೆ ಇದೆ. ಹಲೋ ಹಲೋ ನಮಸ್ತೆ ಸರ್. ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಿಮ್ಮ ಹೆಸರು? ನಾವು ಸುಖಿ ಶೆಟ್ಟಿ ಅಂತ ಕಾರ್ಕಳದಿಂದ. ಹೇಳಿ ಸರ್. ಸರ್, ಮೊದಲು ಈ ರಾಜಕೀಯದವರನ್ನೆಲ್ಲ ತೆಗೆದಾಕ್ಬೇಕು ಸರ್. ಯಾಕಂದ್ರೆ ಇವರೇ ಧರ್ಮ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಿ ಈ ರೀತಿಯ ಕೆಲವು ಮೂಲ ಕಾರಣವಾಗಿರ್ತಾರೆ. ಈಗ ನಿನ್ನೆ ಇಷ್ಟು ಒಳ್ಳೆ ಕೆಲಸ ಆಗಿದೆ, ಅದನ್ನು ರಾಜಕೀಯವಾಗಿ ಬಳಸ್ಕೊಳ್ತಿದ್ದಾರೆ. ಈಗ ಇವತ್ತು ಯಡಿಯೂರಪ್ಪ ಸ್ಟೇಟ್ಮೆಂಟ್ ಕೊಟ್ಟು ದಾಳಿಯಿಂದ ನಮ್ಗೆ ಲಾಭವಾಗಿದೆ ರಾಜಕೀಯಕ್ಕೆ ಜಾಸ್ತಿ ಬರ್ತದೆ, ಇದೆಲ್ಲ ಅವಶ್ಯಕತೆ ಇದೆಯಾ? ಮೊದಲಾಗಿ ಖಂಡಿತ ಇದೆಲ್ಲ ಅಗತ್ಯವಿಲ್ಲದ ವಿಷಯ ಸರ್. ಎಸ್, ಧನ್ಯವಾದಗಳು ಸರ್. ಈ ಕುರಿತಾಗಿ ಕೂಡ ನಾನು ಚರ್ಚೆಯನ್ನು ಮಾಡ್ತೀನಿ. ಧನ್ಯವಾದಗಳು. ಈಗಾಗಲೇ ನೀವು ಹೇಳ್ತಾ ಇದ್ರಿ, ಒಂದು ಕಾಶ್ಮೀರದ ವಿಚಾರವಾಗಿ ಕೂಡ ಮಾತಾಡಿದ್ರಿ. ಅದೇ ರೀತಿಯಲ್ಲಿ ಶಾಂತಿ ಸುವ್ಯವಸ್ಥತೆಯನ್ನು ಕಾಪಾಡಬೇಕು ಅಂತ ಪಾಕಿಸ್ತಾನದವರು ಒಂದು ಕಡೆಗೆ ಹೇಳ್ತಾ, ಮತ್ತು ಅದೇ ರೀತಿಯಲ್ಲಿ ಇವತ್ತಿನ ದಿನ ಏನು ಅಂತಂದ್ರೆ ಶಾಂತಿ ಒಪ್ಪಂದಕ್ಕೆ ನಾವು ರೆಡಿ ಇದ್ದೇವೆ ಅನ್ನುವಂಥ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಕದನ ವಿರಾಮವನ್ನು ಕೂಡ ಉಲ್ಲಂಘಿಸ್ತಾ ಇದ್ದಾರೆ. ಹಾಗಾದ್ರೆ ಈ ಒಂದು ದ್ವಂದ್ವಾರ್ಥಗಳು ಅವರಿಗೆ ಯಾವುದನ್ನ ಹೇಳಬೇಕು, ಯಾವುದನ್ನ ಬಿಡಬೇಕು ಅನ್ನೋದೇ ಅವರಿಗೆ ಗೊತ್ತಾಗ್ತಾ ಇಲ್ವಾ ಅಂತ ಬಹುಶಃ. ಪಾಕಿಸ್ತಾನ ಹೇಳುದಿದ್ರೆ ಪಾಕಿಸ್ತಾನವನ್ನ ಯಾರು ಆಳ್ತಾ ಇದ್ದಾರೆ ಅನ್ನೋದೊಂದು ಸಂಶಯಾಸ್ಪದ. ಈಗ ಈ ಉಗ್ರರೇ ಪಾಕಿಸ್ತಾನವನ್ನು ಆಳ್ತಾ ಇದ್ದಾರಾ? ಪಾಕಿಸ್ತಾನದ ಮಿಲಿಟರಿ ಪಾಕಿಸ್ತಾನವನ್ನು ಆಳ್ತಾ ಇದೆಯಾ? ಪಾಕಿಸ್ತಾನದ ರಾಜಕೀಯ ಪಾಕಿಸ್ತಾನವನ್ನು ಆಳ್ತಾ ಇದೆಯಾ? ಇದ್ರ ಬಗ್ಗೆ ತುಂಬಾ ಸಂಶಯ ಇದೆ. ಇದು ಯಾರ ಹತ್ರ ಮಾತಾಡಿಯೋ ಆಗೋ ಕೆಲಸ ಇಲ್ಲ. ಪಾಕಿಸ್ತಾನದ ರಾಜಕೀಯದವ್ರ ಹತ್ರ ಮಾತಾಡಿದ್ರೆ ನನ್ನ ಪ್ರಕಾರ ಅದೇನು ಅಷ್ಟು ಪ್ರಯೋಜನಕ್ಕೆ ಬರ್ಲಿಕ್ಕಿಲ್ಲ. ಯಾಕಂದ್ರೆ ಅಲ್ಲಿ ಮಿಲಿಟರಿ ಪೊಲಿಟಿಷಿಯನ್ಗಿಂತ ಸ್ಟ್ರಾಂಗ್ ಇದೆ. ಆ ಮಿಲಿಟರಿ ಅವರು ಟೆರರಿಸಮ್ ಅನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರಿಗೆ ನೇರವಾಗಿ ಯುದ್ಧ ಬರ್ಲಿಕ್ಕೆ ಆಗುದಿಲ್ಲ, ಟೆರರಿಸ್ಟ್ ಅನ್ನ ಎದ್ಕೊಂಡು ಹೋಗಿದ್ದಾರೆ. ಹಾಗಿದ್ರೆ ಒಂದು ಇವತ್ತು ನಿನ್ನೆ ಮಾಡಿದ ಅಟ್ಯಾಕಿಗೆ ಪಾಕಿಸ್ತಾನ ಭಾರತದ ಮೇಲೆ ಏನಾದ್ರು ಯುದ್ಧಕ್ಕೆ ಬರ್ತದಂತೇಳಿ ಆದ್ರೆ ಒಸಾಮಾ ಬಿನ್ ಲಾಡನ್ ಅನ್ನ ಅಮೆರಿಕದವರು ಪಾಕಿಸ್ತಾನದ ಒಳಗೆ ಬಂದು ಹೊಡೆದಿದ್ದಾರೆ. ಅವ್ರು ಯಾಕೆ ಅಮೆರಿಕದ ಮೇಲೆ ಯುದ್ಧಕ್ಕೆ ಹೋಗ್ಲಿಲ್ಲ? ಅಮೆರಿಕವೇ ಅವರನ್ನ ಸಾಕಿದೆ. ಎಲ್ಲಿಗೆ ಒಂದು ಟ್ರೇಡ್ ಸೆಂಟರ್ ಮೇಲೆ ಅಟ್ಯಾಕ್ ಆಯ್ತು, ಅಲ್ಲಿಂದ ಅಮೆರಿಕಕ್ಕೆ ಗೊತ್ತಾಯ್ತು ಪಾಕಿಸ್ತಾನವನ್ನು ನಾವು ಎಲ್ಲಿ ಇಡ್ಬೇಕಿತ್ತು ಅಲ್ಲಿ ಇಡ್ಬೇಕಿತ್ತು, ನಾವು ತಪ್ಪು ಮಾಡಿದ್ದೇವೆ ಅಂತ. ಅಲ್ಲಿಂದ ಅವರನ್ನ ಮೆಟ್ತಾ ಬಂದಿದ್ದಾರೆ. ಇವತ್ತು ಅಮೆರಿಕದ ಯಾವ ಸಪೋರ್ಟ್ ಇಲ್ಲ ಪಾಕಿಸ್ತಾನಕ್ಕೆ. ಅಮೆರಿಕ ಬೇಡಿ ಯಾವ ದೇಶವೂ ಇಲ್ಲ. ಚೈನಾ ಬಾಯಲ್ಲಿ ಹೇಳ್ಕೊಳ್ತಾ ಬೇಡಿ, ಚೈನಾ ಕೂಡ ಏನು ಸಪೋರ್ಟ್ ಮಾಡೋದಿಲ್ಲ. ಅದೇ ಭಾರತದೊಟ್ಟಿಗೆ ಎಲ್ಲ ಇಡೀ ವಿಶ್ವ ಇವತ್ತು ಭಾರತದೊಟ್ಟಿಗೆ ನಿಂತ್ಕೊಂಡಿದೆ. ಈ ಟೆರರಿಸಮ್ ಅನ್ನೋದ್ರಿಂದ ಭಾರತಕ್ಕಾಗ್ಲಿ ಇಡೀ ವಿಶ್ವಕ್ಕೆ ಇದೊಂದು ಮಾರಕ ರೋಗ. ಇದು ಇದನ್ನ ಕಿತ್ತು ಹಾಕದಿದ್ರೆ ಮುಂದಿನ ಪೀಳಿಗೆಗೆ ತುಂಬಾ ಕಷ್ಟ ಇದೆ. ಆದ್ರಿಂದ ಈ ಟೆರರಿಸಮ್ ಅನ್ನ ಇವತ್ತು ನಾವು ಆಗ್ಲಿ, ಇವತ್ತು ಭಾರತವೇ ಈ ಕೆಲಸ ಮಾಡ್ಲಿಲ್ಲ ಅಂದ್ರು ಇನ್ನು 5-10 ವರ್ಷ ಒಳಗೆ ಇಡೀ ವಿಶ್ವವೇ ಒಂದಾಗಿ ಪಾಕಿಸ್ತಾನವನ್ನು ಮುಗಿಸೋದ್ರಲ್ಲಿ ಸಂಶಯ ಇಲ್ಲ. ಒಂದೇ ಪಾಕಿಸ್ತಾನ ಆ ಟೆರರಿಸಮ್ ಅನ್ನು ಅವರಾಗಿ ನಿಲ್ಲಿಸಬೇಕು, ಇಲ್ಲ ಅಂದ್ರೆ ಇಡೀ ವಿಶ್ವ ಒಂದಾಗಿ ಅವರನ್ನ ಮುಗಿಸ್ತಾರೆ. ಅದರಲ್ಲಿ ಒಂದೇ ಒಂದು ಸಂಶಯ ಇಲ್ಲ. ಎಸ್, ನಿನ್ನೆ ದಿನ ಸಂತೋಷ್ ಶೆಟ್ಟಿ ಮಳವಳ್ಳಿ ಅವರೇ, ನೀವೇ ಹೇಳಬೇಕು ಏನು ಅಂತಂದ್ರೆ ಇಡೀ ದೇಶ ಹೆಮ್ಮೆ ಪಡುವಂತ ಒಂದು ಕೆಲಸವನ್ನ ಯೋಧರು ಮಾಡಿದ್ದಾರೆ. ಈತನ ಮಧ್ಯೆ ನೋಡಿದ್ರೆ ರಾಜಕೀಯ ಲಾಭಕ್ಕೋಸ್ಕರ ನಮಗೆ ಒಳ್ಳೇದಾಗಿದೆ ಅನ್ನುವಂಥ ಒಂದು ಹೇಳಿಕೆಗಳನ್ನು ಕೂಡ ಯಡಿಯೂರಪ್ಪನವರು ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಹೇಳಿದ್ರು ಅವರು. ಇನ್ನು ಅದೇ ರೀತಿಯಲ್ಲಿ ಸಾಕಷ್ಟು ಜನ ಸಾಮಾಜಿಕ ಜಾಲತಾಣಗಳಲ್ಲಿ ಅವಹೇಳನಕಾರಿ ಪೋಸ್ಟ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಮೊನ್ನೆ ಪುಲ್ವಾಮಾ ದಾಳಿ ಆದ ನಂತರವಂತೂ ಸಾಕಷ್ಟು ಜನರು ಅವಹೇಳನಕಾರಿ ಪೋಸ್ಟ್ಗಳನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆಯಲ್ಲಿ ನೋಡೋದಾದ್ರೆ ಈ ಒಂದು ಯೋಧರ ಸಾಧನೆಗಳು, ಅದೇ ರೀತಿಯಲ್ಲಿ ಜನರ ಈ ಒಂದು ಮನಸ್ಥಿತಿಗಳು, ಅದರಲ್ಲೂ ಕೂಡ ಕೆಲವರು ಮಾತ್ರ ನಾನು ಮೆನ್ಷನ್ ಮಾಡೋದು ಅವರ ಈ ಒಂದು ಮನಸ್ಥಿತಿಗಳು, ಈ ಕುರಿತಾಗಿ ಏನು ಹೇಳ್ತೀರಿ? ಓಕೆ, ಈ ಒಂದು ದಾಳಿಯ ಬಗ್ಗೆ ಹೇಳಬೇಕಂದ್ರೆ ಮತ್ತು ನಮ್ಮ ಪಾಕಿಸ್ತಾನದ ಬಗ್ಗೆ ಹೇಳಬೇಕಂದ್ರೆ, ಯಾಕೆ ಅಂತ ನಮ್ಮ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ,
ಪಾಕಿಸ್ತಾನದಲ್ಲಿ ನಾನೀಗ ಮೂಲತಃ ತಗೊಳ್ತಾರೆ, ಪಾಕಿಸ್ತಾನದಲ್ಲಿ ನಮ್ಮ ಶಾಲೆಯ ಪದ್ಧತಿ ಏನಿದೆ ಆ ಶಾಲೆಯ ಪದ್ಧತಿಯಲ್ಲಿ ಶಿಕ್ಷಣದ ಗುಣಮಟ್ಟಕ್ಕೆ ನಾವು 1ನೇ ತರಗತಿ ಹಿಂಗೆ ಓದಬೇಕು, 2ನೇ ತರಗತಿಗೆ ಹಿಂಗೆ ಹೋಗಬೇಕು, ಈ ರೀತಿಯ ಒಂದು ಶಿಕ್ಷಣ ಇರುತ್ತೆ. ಆದರೆ ಪಾಕಿಸ್ತಾನದಲ್ಲಿ ಏನಾಗ್ತಿದೆ ಅಂತೇಳಿದರೆ ಭಯೋತ್ಪಾದನೆಯನ್ನು ಕಲಿಸುವಂಥ ಶಾಲೆಯೇ ಕೂಡ ಇದೆ ಅಂತೆ. ಭಾಳ ನನಗೆ ಆಶ್ಚರ್ಯ ಆಯಿತು. ಯಾಕೆಂದರೆ ನಾವೆಲ್ಲ ಪ್ರತಿಕೂಲ ಪರಿಸ್ಥಿತಿಯನ್ನು ನಾವು ನೋಡಿದಾಗ ಏನನ್ಸುತ್ತೆ, ಆ ಪಾಕಿಸ್ತಾನದಲ್ಲಿ ಒಂದು ಯುವಕರಿಗಿರ್ಬೋದು ಅಥವಾ ಶಾಲೆಗೆ ಹೋಗುವಂಥ ಮಕ್ಕಳಿಗೆ ಯುದ್ಧವನ್ನು ಹೆಂಗೆ ಮಾಡಬೇಕು ಅಂದರೆ, ನಾವು ನೇರ ಮಾರ್ಗದಲ್ಲಿ ಹಣಾಹಣಿಯಾಗೋದಕ್ಕಿಂತ ನಾವು ವಾಮ ಮಾರ್ಗದಲ್ಲಿ ಕೂಡ ಹಣಾಹಣಿಯಾಗಲಿಕ್ಕೆ ಅಲ್ಲಿನ ಶಿಕ್ಷಕರು ಕೂಡ ತರಬೇತಿ ಕೊಡ್ತಾರೆ ಅಂತಕ್ಕಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇದೆ, ಈ ಭಾರತದ ಮೇಲೆ ಎಲ್ಲ ದೇಶಗಳು ಕೂಡ ಸಪೋರ್ಟ್ ಮಾಡಿದ್ರು, ಪಾಕಿಸ್ತಾನ ಕೂಡ ಒಂದೆಡೆಯಾಗಿ ಕುಮ್ಮಕ್ಕು ಕೊಡ್ತಾನೇ ಇದೆ ಅಂದಿಂದ ಇಂದೋಗಿ. ಆದರೆ ಮೊನ್ನೆ ಒಂದು ದಾಳಿ ಆಯಿತು, ಅಲ್ಲಿ ನಮ್ಮ ಯೋಧರು ಕೂಡ ಭಾಳ ಮಂದಿಯಲ್ಲಿ ಹತರಾದರು. ಆದರೆ ಎಲ್ಲೋ ಒಂದು ನೋವಾಗ್ತಿದೆ ಅಂತ ಹೇಳಿದ್ರೆ, ಉದಾಹರಣೆಗೆ ನಮ್ಮ ರಾಜ್ಯದವರು ತಗೊಳ್ಳೋದಾದರೆ ಮಂಡ್ಯದವರು ಗುರು ಅಂತಕ್ಕಂಥದ್ದು, ಅವ್ರ ಮನೆಯೂ ಕೂಡ ನಾವು ಹೋಗಿದ್ದೀವಿ. ಅಲ್ಲಿ ಅವರು ತಂದೆಯವರು ಒಂದು ಮಾತನ್ನು ಹೇಳ್ತಾರೆ, ಆ ಗುರುವಿನ ಮೃತದೇಹ ಛಿದ್ರವಾಗಿ ಇದ್ರೂ ಕೂಡ ಅಲ್ಲಿ ಅವರ ಆ ಒಂದು ತಂದೆಯ ಮನಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಅಂದರೆ ನಮ್ಮ ಈ ಒಂದು ಕರ್ನಾಟಕದ ಕಲ್ಚರ್ ಏನಿದೆ ಅಂತ ಹೇಳಿದ್ರೆ, ಆ ತಂದೆಯವರು ಆ ಗುರುವನ ಮೃತದೇಹನ ಬಂದಾಗ ಒಂದು ಯೋಧನನ್ನು ಕರೆದು ಹೇಳ್ತಾರಂತೆ, ಸ್ವಾಮಿ ನೀವು ಈ ಸೇನೆಗೆ ಸೇರುವಾಗ ನೀವು ನಿಮ್ಮ ದೇಹದ ಸುತ್ತಳತೆ ತೂಕ ಇವೆಲ್ಲ 1 ಇಂಚು ಕೂಡ ನೀವು ಕಡಿಮೆ ಇದ್ದರೂ ಕೂಡ ಸೇನೆಗೆ ಸೇರಿಸ್ಕೊಳ್ತಾ ಇಲ್ಲ ನೀವು. ಆದರೆ ನಾನೇ ಜನ್ಮ ಕೊಟ್ಟಿದಂತಹ ನನ್ನ ಮಗನಿಗೆ 1 ಇಂಚು ಕೂಡ ಇಲ್ಲದಂತೆ ಹೊಡೆದು ಹಾಕಿದ್ದಾರೆ, ಅವರ ಮೃತದೇಹ ನಾನು ಯಾವ ರೀತಿಯಲ್ಲಿ ಸ್ವೀಕರಿಸಲಿ ಅಂತಕ್ಕಂಥದ್ದು. ಎಂಥ ಒಂದು ಆ ತಾಯಿಯ ಅಥವಾ ತಂದೆಯ ಅಂತಃಕರಣದ ಪ್ರೀತಿ ಇದೆ ಅಂತ ಹೇಳಿದ್ರೆ ದೇಶಾಭಿಮಾನನೇ ಅಲ್ಲಿ ಹೆಚ್ಚಿದೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ದೇಶಾಭಿಮಾನ ಇದೆಯೋ ಅಷ್ಟೇ ಪಾಕಿಸ್ತಾನದಲ್ಲಿ ಅವರ ಒಂದು ಹುಟ್ಟುವಂತಹ ಮಕ್ಕಳಿಗೆ ಈ ಭಯೋತ್ಪಾದನೆ ಬಗ್ಗೆ ಒಂದು ಕಲಿಸ್ತಾರಂತ ಹೇಳಿದರೆ ಅವರ ಮನಸ್ಥಿತಿ ಅಥವಾ ಮೆಂಟಾಲಿಟಿ ಯಾವ ಥರದಲ್ಲಿದೆ ಅಂತ ಲೆಕ್ಕ ಹಾಕಿ. ಇನ್ನೊಂದು ವಿಷಯಕ್ಕೆ ನೀವು ಕೇಳಿದ್ರಿ ಈಗ ನನಗೆ, ಸಾಮಾಜಿಕ ಜಾಲತಾಣದಲ್ಲಿ ಇಂದಿನ ಯುವಕರೇ ಕೂಡ ವೈರಲ್ ಮಾಡ್ತಿರುವಂಥ ವಿಚಾರ, ಒಂದು ಸಂಭ್ರಮವನ್ನು ಮಾಡಲಿ ನಮ್ಮ ದೇಶದ ಪ್ರೀತಿ. ನಾವು 1947ರಿಂದ ನಾವು ಸ್ವತಂತ್ರ ಪೂರ್ವವಾಗಿ ಏನೊಂದು ಈ ಸಮಾಜದಲ್ಲಿ ಬದುಕುತ್ತಿದ್ದೀವಿ, ಅಲ್ಲಿಂದ ಇಲ್ಲಿಯ ತನಕ ಯಾವುದೇ ರೀತಿಯ ಒಂದು ವ್ಯತಿರಿಕ್ತ ಪರಿಣಾಮ ರೀತಿಯಲ್ಲಾಗುವಂಥ ಯಾವುದೇ ಘಟನಾವಳಿಗಳಾಗಿಲ್ಲ. ಇತ್ತೀಚಿನ ದಿನಗಳು ಯಾಕಾಗ್ತದೆ ಅಂತೇಳಿ, ಯಾಕಂದರೆ ಕೆಲವರು ಫೇಸ್ಬುಕ್ಕಲ್ಲಿ ವಾಟ್ಸಪ್ಗಳಲ್ಲಿ ಹಾಕ್ತಾರೆ, ಮತ್ತೆ ಪ್ರಧಾನಿ ಬರಬಾರ್ದು, ಮತ್ತೆ ಮೋದಿ ಬರಬಾರ್ದು ಅಂತೆ. ಯಾಕೆಂದರೆ ಈ ಒಂದು ಹಿಂಸಾಚಾರಕ್ಕೂ ರಾಜಕೀಯಕ್ಕೂ ಇವೆಲ್ಲ ಬೇಳೆ ಬೇಯಿಸುವಂಥ ಕೆಲಸ ಈ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಆಗ್ತದೆ. ಇವಾಗ ಶಾಂತಿಯ ಮಂತ್ರ ಪಠಣೆ ಒಂದೇ, ಹಾಗೆಯೇ ನಮ್ಮ ಒಂದು ಪರಿಕೂಲ ಪರಿಸ್ಥಿತಿಯನ್ನು ನಾವು ಅದನ್ನು ಹದಗೆಡುವಂಥ ಮಟ್ಟಕ್ಕೆ ಬರಬಾರ್ದು. ಯಾಕೆಂದರೆ ಎಲ್ಲೋ ಒಂದು ಕಡೆ ನಾವು ಹೋಗ್ತೀವಿ, ಅಥವಾ ಈಗ ನಾವು ಈ ಕರ್ನಾಟಕದಲ್ಲಿರ್ಬೋದು ಅಥವಾ ಬೇರೆ ತಮಿಳುನಾಡಿಗೆ ಹೋಗ್ತೀವಿ, ಮತ್ತು ಬೇರೆ ಬೇರೆ ಹೊರ ರಾಜ್ಯಗಳಿಗೆ ನಾವು ಹೋದಾಗ ಅಲ್ಲಿ ನಮ್ಮ ಜನರ ಪ್ರೀತಿ ವಿಶ್ವಾಸ ಇವಾಗಲೂ ನಮ್ಮ ಕರ್ನಾಟಕದ ಮೇಲಾಗಲಿ ನಮ್ಮ ಒಂದು ಭಾರತದ ಮೇಲೆ ಇವಾಗಲೂ ಶಾಶ್ವತ ಇದೆ. ಯಾಕೆಂದರೆ ನಮ್ಮ ಪಾಕಿಸ್ತಾನದವರು ನಮ್ಮ ಭಾರತದ ಮೇಲೆ ಹಾಕುವಂಥ ಶಕ್ತಿಶಾಲಿ ಯಾವುದೇ ಸಾಧನ ಕೂಡ ಅವರು ಸಿದ್ಧಪಡಿಸುವಂಥ ಗುಣಮಟ್ಟ ಹೊಂದಿಲ್ಲ ಯಾವುದೇ ಕಾರಣಕ್ಕೂ. ನಮ್ಮ ಪಡೆ ಏನಿದೆ, ನಮ್ಮ ಸೇನೆ ಪಡೆ ಏನಿದೆ, ಸೇನೆ ಪಡೆಯ ಸಮರ್ಥವಾದ ನಾಯಕರೊಂದಿಗೆ ಅಂದರೆ ಸೇನೆಯ ಮುಖ್ಯಸ್ಥರೊಂದಿಗೆ ಎಲ್ಲ ದಾಳಿಗೆ, ಅಲ್ಲಿ ಪ್ರತಿಕೂಲ ಪರಿಸ್ಥಿತಿಗೆ ದಾಳಿಗೆ ಹೊಂಚ ಹಾಕಿ ಸೈನಿಕರ ಹೆಡೆಮುಡಿ ಕೊಟ್ಟುವಂತಹ ಪ್ರಯತ್ನಗಳೆಲ್ಲ ಕೂಡ ನಮ್ಮ ದೇಶದಲ್ಲಿ ಇವಾಗಲೂ ಕೂಡ ಇದೆ. ಆದರೆ ಇನ್ನೇನಾಗ್ತಿದೆ ಅಂತ ಹೇಳಿದರೆ, ಈ ಎಲ್ಲ ವಿಚಾರಕ್ಕೆ ಸೇನೆಯ ಗಡಿ ವಿಚಾರ ಇರ್ಬೋದು, ಅಥವಾ ಸೈನಿಕರ ಹತರಾಗುವ ವಿಚಾರ ಇರ್ಬೋದು, ಅಥವಾ ಈ ದೇಶದ ಎಲ್ಲ ಒಟ್ಟು ಆಂತರಿಕ ಬೆಳವಣಿಗೆಯನ್ನು ಸಾಮಾಜಿಕ ಜಾಲತಾಣದಲ್ಲಿ ನಾವು ಏನು ಪ್ರಕಟ ಮಾಡ್ತೀವಿ, ಈ ಪ್ರಕಟ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವು ಯುವಕರ ಒಂದು ಗುಂಪು, ಪಡೆ ಅಂತ ಏನು ಕರಿತೀವಿ, ಅವರೆಲ್ಲರೂ ಕೂಡ ಈ ಒಂದು ಸಾಮಾಜಿಕವಾಗಿ ಜನರ ಒಂದು ದಾರಿ ತಪ್ಪುವಂಥ ಪ್ರಯತ್ನ ಮಾಡ್ತಾರೆ. ತುಂಬ ವಿಷಾದಕರ ಸಂಗತಿ. ಯಾಕೆಂದರೆ ಸಾಮಾಜಿಕ ಜಾಲತಾಣಗಳು ಇರ್ಬೋದು, ಅವು ಏನಂತ ಹೇಳಿದರೆ ನೇರವಾಗಿ ನಮಗೆ ಗೊತ್ತಿಲ್ಲಾರದ ವಿಷಯಗಳನ್ನು ಗೊತ್ತಿದ್ದವರಿಗೆ ನೇರವಾಗಿ ತಿಳಿಸುವಂಥ ಒಂದು ಸಾಮಾಜಿಕ ಜಾಲತಾಣ. ಒಳ್ಳೆ ರೀತಿಯಲ್ಲಿ ಅದಕ್ಕೆ ಕೆಲವು ಎಷ್ಟೋ ಒಂದು ಫೇಸ್ಬುಕ್ಕು ವಾಟ್ಸಪ್ಗಳು ಕೆಲವರಿಗೆ ಹೆಲ್ಪ್ ಮಾಡೋ ದೃಷ್ಟಿಯಲ್ಲಿ ಬರ್ತಾ ಇದೆ. ಈ ಒಂದು ವಿಚಾರಕ್ಕೆ ಬಂದಾಗ ನಮ್ಗೆ ಏನನ್ಸುತ್ತೆ ಅಂತ ಹೇಳಿದ್ರೆ, ಈ ಸಾಮಾಜಿಕ ಜಾಲತಾಣಗಳಲ್ಲಿ ಉತ್ತಮ ವಿಷಯಗಳನ್ನು ವೈರಲ್ ಮಾಡುವಂಥ ಈ ಒಂದು ಕ್ರಿಟಿಕಲ್ ಪೊಸಿಷನಲ್ಲಿ ಉತ್ತಮವಾದ ವಿಷಯಗಳನ್ನು ನಮ್ಮ ಸಮಾಜದ ಯುವಕರಿಗೆ ಅಥವಾ ಸಮಾಜದಲ್ಲಿರುವಂಥ ಎಲ್ಲ ಪ್ರಜ್ಞಾವಂತ ನಾಗರಿಗೆ ಫಾರ್ವರ್ಡ್ ಮಾಡಬೇಕು. ಅದನ್ನು ಬಿಟ್ಟು ಮೋದಿಯವರು ಮತ್ತೆ ಬರಬಾರ್ದು ಅಥವಾ ಇನ್ನೊಂದು ಪಕ್ಷದವರು ಮತ್ತೆ ಬರಬಾರ್ದು, ಅಲ್ಲಿ ಅಗತ್ಯ ಇಲ್ಲ. ರಾಜಕೀಯ ಪಕ್ಷಗಳು ಈ ಸೇನೆಗೂ ಅಥವಾ ಇವು ಆಗಿರುವಂತಹ ಘಟನಾವಳಿಗಳಿಗೂ ಯಾವುದೇ ಕೂಡ ಸಂಬಂಧ ಇಲ್ಲವಂಥ ವಿಚಾರ. ಸಾಮಾಜಿಕ ಜಾಲತಾಣಗಳಲ್ಲಿ ರಾಜಕೀಯರ ಹರಾಜಿಸ್ತಾ ಇದೆ. ಖಂಡಿತ ಅವರು ಬರಬಾರ್ದು. ಅವ್ರು ಬಂದರೆ ಉಗ್ರಗಾಮಿಗಳು, ಗೂಂಡಗಳು ಜಾಸ್ತಿ ಆಗ್ತಾರೆ, ಇವ್ರು ಬಂದರೆ ಉಗ್ರಗಾಮಿಗಳು ನಾಶ ಆಗ್ತಾರೆ. ಅದೆಲ್ಲ ನಮ್ಮ ಮನಸ್ಥಿತಿಯನ್ನು ರಾಜಕೀಯ ಮಟ್ಟದಲ್ಲಿ ಅಳೆದುಕೊಳ್ಳುವಂಥ ರೀತಿ. ಆ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಈ ಸೇನೆ ವಿಚಾರಕ್ಕೆ ಅಥವಾ ಈ ಗಡಿ ವಿಚಾರಕ್ಕೆ ಬಂದಾಗ ಯಾವುದೇ ಕಾರಣಕ್ಕೂ ರಾಜಕೀಯವಾಗಿ ಬಳಸ್ಕೊಳ್ಬಾರ್ದು. ಅದು ಇವತ್ತಿನ ದಿನದಲ್ಲಿ ಆಗ್ತಿರೋ ಯುವಕರ ತಪ್ಪು ಅಂತ ನಾನು ಹೇಳ್ತೀನಿ.
ವಸಂತ್ ಪಡಿಯಾರ್ ಅವರೇ, ಈ ಒಂದು ವಿಷಯ ಏನು ಅಂತಂದ್ರೆ, ನಾನೇ ಒಬ್ಬ ನಿವೃತ್ತ ಯೋಧರ ಹತ್ರ ಒಂದು ವಿಷಯವನ್ನ ಕೇಳಿದ್ದೇನು ಅಂತಂದ್ರೆ, ಈ ಒಂದು ರಾಜಕಾರಣಿಗಳಿಗೂ ಕೂಡ ಇಚ್ಛಾಶಕ್ತಿ ಇರಬೇಕು, ಒಂದು ಭದ್ರತೆಯನ್ನು ಹೇಗೆ ಒದಗಿಸಬೇಕು ಅನ್ನೋ ನಿಟ್ಟಿನಲ್ಲಿ, ನಮ್ಮ ಒಂದು ಯೋಧರನ್ನ ಹೇಗೆ ನೋಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ, ನಮ್ಮ ಒಂದು ಭಾರತೀಯರನ್ನ ಹೇಗೆ ನೋಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ರಾಜಕಾರಣಿಗಳಿಗೆ ಇಚ್ಛಾಶಕ್ತಿ ಇರಬೇಕು ಅನ್ನೋಂಥ ಒಂದು ಮಾತನ್ನ ಅವ್ರು ಹೇಳಿದ್ರು. ಇದು ಎಷ್ಟು ಸರಿ ಅಂತ? 100ಕ್ಕೆ 100 ಸತ್ಯ. ಇವತ್ತೇನು ನಾನು ರಾಜಕೀಯವಾಗಿ ಏನು ಮಾತಾಡುವುದಿಲ್ಲ, ಆದರೆ ನಾನು ಏನು ಅನುಭವಿಸಿದ್ದೇನೆ, ಏನು ಕಂಡುಕೊಂಡಿದ್ದೇನೆ, ಅದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಷ್ಟೇ. ನಾವು ಯಾವುದೇ ಪಾರ್ಟಿ ವಿಷಯ ಇಲ್ಲ. ನಮಗೆ ಯಾವ ಪಾರ್ಟಿ, ನಾವು ರಾಜಕೀಯದವರು ಅಲ್ಲ, ನಮಗೆ ಯಾವ ಪಾರ್ಟಿ ಅವಶ್ಯಕತೆ ಕೂಡ ಇಲ್ಲ. ನಮಗೆ ಜನರ ಒಂದು ಆದರೆ ಹಿತದೃಷ್ಟಿ ನಮಗೆ ಇವತ್ತು ನಮ್ಮ ಕಾರ್ಗಿಲ್ ಯುದ್ಧ ಆಗುವಾಗ ಆವಾಗ ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಅವ್ರೇನು ಹೇಳಿದರು, ಯಾವುದೇ ಕಾರಣಕ್ಕೆ ನಿಮ್ಮ ಇದನ್ನ ದಾಟಬೇಡಿ ಅಂತ, POK ನಿಮ್ಮ ಯಾವುದು ಗಡಿ ರೇಖೆಯನ್ನು ದಾಟಬೇಡಿ ಅಂತ ಅವರಿಗೆ, ನಮ್ಮ ಮಿಲಿಟರಿಗೆ ಅವರಿಗೆ ರೆಸ್ಟ್ರಿಕ್ಷನ್ ಇತ್ತು, ಹೋಗಬಾರದು ಆಚೆ ಅಂತ. ಗೊತ್ತಾಯ್ತಲ್ಲ ನಿಮ್ಗೆ? ಈಗ ಇವರು ಗಡಿಯನ್ನು ದಾಟಬಾರದು, ಅವರು ಗಡಿಯನ್ನು ದಾಟಲಿಲ್ಲ ಅಂತೇಳಿ ಆದರೆ ಕಾರ್ಗಿಲ್ ಯುದ್ಧ ಹೇಗಾಯ್ತು? ಅವರು ಗಡಿಯನ್ನು ದಾಟಿ ಬರ್ಬಹುದು, ನಿಮ್ಗೆ ಹೊಡಿಬಹುದು, ನೀವು ಗಡಿ ದಾಟಿ ಆಚೆ ಹೋಗಬೇಡಿ ಅಂತ ಹೇಳಿದ್ರೆ ಇದಕ್ಕೆ ನಮ್ಮ ಒಂದು ದುರ್ಬಲತೆ ಅಂತ ಹೇಳ್ತೇವೆ ನಾವು. ಅದನ್ನ ಇದು ಸೀದಾ ದುರ್ಬಲತೆ ಅಂತ ಹೇಳ್ಬಹುದು. ನೀವು ಒಂದು ವೇಳೆ ಅವ್ರು ನಿಮ್ಗೆ ಹೊಡಿಲಿಕ್ಕೆ ಬರುವಾಗ ನೀವು ಅವ್ರಿಗೆ ಹೊಡೆಯೋದು ಇಲ್ಲೇ ನಿಂತು ಹೊಡಿಲಿ, ಕಬಡ್ಡಿ ಆಟ ಅಲ್ಲ ಅದು, ಟ್ರ್ಯಾಕ್ ಮಾಡಬೇಡಿ ಅಂದ್ರೆ. ಕಬಡ್ಡಿಯಲ್ಲೂ ನೀವು ಆಚೆ ಹೋಗಿ ಬರ್ಬೇಕು. ಹಾಗಿರ್ಬೇಕಾದ್ರೆ ನೀವು ಇಂಥದ್ದೊಂದು ದೊಡ್ಡ ಯುದ್ಧ, ಕಾರ್ಗಿಲ್ ಯುದ್ಧ ಆಗುವಾಗ ನೀವು ಗಡಿ ರೇಖೆ ದಾಟಬೇಡಿ, ಆಚೆ ಹೋಗಿ ಹೊಡಿಬೇಡಿ, ಅವ್ರು ಈಚೆ ಬಾರ್ದ ನೋಡ್ಕೊಳ್ಳಿ ಅಂತ ಹೇಳಿದ್ರೆ ಇದು ಎಷ್ಟು ಸಮ? ಇದೇ ಇವತ್ತು ಮೋದಿಯವ್ರು ಏನ್ ಮಾಡಿದ್ದಾರೆ, ಮಿಲಿಟರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ನಮ್ಗೆ ಅವ್ರು ಹೊಡೆದಿದ್ದಾರೆ, ನೀವು ಅವ್ರಿಗೆ ಹೊಡಿರಿ ಅಷ್ಟೇ. ಒಂದು ವಿರಾಮ. ಎಸ್ ವೀಕ್ಷಕರೇ, ನೀವೇ ನೋಡ್ತಾ ಇರೋ ಹಾಗೆ ರಾಜಕಾರಣಿಗಳಿಗೂ ಕೂಡ ಇಚ್ಛಾಶಕ್ತಿಯ ಒಂದು ಅವಶ್ಯಕತೆ ಇದೆ. ಅದರಲ್ಲೂ ಕೂಡ ನಮ್ಮ ದೇಶವನ್ನು ಸುಭದ್ರತೆಯಲ್ಲಿ ಇಡುವಲ್ಲಿ ಹೇಗೆ ರಾಜಕಾರಣಿಗಳು ಶ್ರಮ ವಹಿಸಬೇಕು, ಅದೇ ರೀತಿಯಲ್ಲಿ ಅವರ ಒಂದು ಇಚ್ಛಾಶಕ್ತಿ ಹೇಗಿರಬೇಕು ಅಂತಕ್ಕಂಥ ಒಂದು ವಿಚಾರವಾಗಿ, ಅದೇ ರೀತಿಯಲ್ಲಿ ಸಮಾಜದ ಸ್ವಾಸ್ಥ್ಯವನ್ನು ಉನ್ನತೀಕರಿಸುವ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಏನೆಲ್ಲ ಒಂದು ಕೆಲಸಗಳನ್ನು ಸರ್ಕಾರ ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಮಾತಾಡ್ತಾ ಹೋಗ್ತೇವೆ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಕರೆಂಟ್ ಅಫೇರ್ಸ್ಗೆ ಮತ್ತೆ ಸ್ವಾಗತ. ನಾವು ರಾಜಕಾರಣಿಗಳ ಒಂದು ಇಚ್ಛಾಶಕ್ತಿಯ ಬಗ್ಗೆ ಮಾತಾಡ್ತಾ ಇದ್ವಿ. ಅವರ ಒಂದು ಇಚ್ಛಾಶಕ್ತಿಯಿಂದ ರಾಷ್ಟ್ರದ ಒಂದು ಭದ್ರತೆಯನ್ನು ಹೇಗೆ ಕಾಪಾಡ್ಬೋದು ಅನ್ನುವಂಥ ಒಂದು ವಿಚಾರವಾಗಿ ಕೂಡ ಮಾತಾಡ್ತಾ ಇದ್ವಿ. ಮತ್ತೆ ಮಾತನ್ನು ಮುಂದುವರಿಸ್ತೇನೆ. ಎಸ್, ನೀವೇ ಮಾತಾಡ್ತಾ ಇದ್ರಿ, ಮೋದಿ ಅವರು ಬಂದ ನಂತರ ಸಾಕಷ್ಟು ಭದ್ರತೆಗಳಾಗಿದೆ ಅನ್ನುವಂಥ ಒಂದು ವಿಚಾರವಾಗಿ ಕೂಡ ನೀವು ಮಾತಾಡ್ತಾ ಇದ್ರಿ. ಸರಿ, ಎಷ್ಟೊಂದು ಕರೆ ಇದೆ. ಹಲೋ, ಹೇಳಿ, ಕೇಳ್ತಾ ಉಂಟಾ? ಕೇಳ್ತಾ ಉಂಟು. ನೀವು ಹೇಳ್ಬೇಕು ಸರ್, ಹೇಳಿ. ನಾನು ಮಾಬಲ್ರಿ ಅಂತ ಮಾತಾಡೋದು. ಎಸ್, ಹೇಳಿ ಸರ್. ವಿಷಯ ಅಂತ ಹೇಳಿದ್ರೆ ನೋಡಿ ಸರ್, ಒಂದು 70 ವರ್ಷ ಒಂದು ಗಿಡ ನೆಟ್ಟೋದಕ್ಕೆ ಗೊಬ್ಬರ ನೀರು ಎಲ್ಲ ಹಾಕಿಸಿದ ನಂತರ ಅದನ್ನು ಬಗ್ಲಿಕ್ಕೆ ಸಾಧ್ಯ ಉಂಟು 5 ವರ್ಷದಲ್ಲಿ? ಅಲ್ಲ, ಈಗ ಬಗ್ಲಿಕ್ಕೆ ಸಾಧ್ಯ ಉಂಟು? ಈಗ ಮೋದಿಯವರ ಮೇಲೆ ಅದು ಇದು ಅಂತ ಹೇಳ್ತಾರೆ. ಈಗ ಒಂದು 71 ವಾರಲ್ಲಿ 99,000 ಜನವನ್ನು ನಮ್ಮ ಜನರಲ್ ಮನಸ್ಸು ಇಟ್ಕೊಂಡು ಬಂದು, ಹೌದಾ? 99,000 ಸೇನಾ ಪಡೆಯನ್ನು ನಾವು ಇಂದಿರಾ ಗಾಂಧಿ ಅವರು ಕೊಡದಿದ್ರೆ ಈ ಪಾಕ್ ಆಕ್ರಮಣದ ಕಾಶ್ಮೀರ ಬೇಕಿತ್ತು ನಮಗೆ? ಅಲ್ಲ, ಒಂದು ಜನರಲ್ ಖುಷಿ ಹೇಳ್ತೇನೆ, 99,000 ಜನವನ್ನು ಜನರಲ್ ಮನಸ್ಸು ಅಂತ ಹೇಳ್ತೇನೆ ಅಂದ್ರೆ ಅವ್ರು ಸೈನಿಕರನ್ನು ಮತ್ತೆ ಕೊಡುವ, ಅದನ್ನು ಯಾವುದು ನಮ್ಮ POK ತಗೊಳ್ಳುವ ಅಂತ ಅಲ್ವಾ? ಆ POK ಆ ಟೈಮಲ್ಲಿ ಇವರು ಮಾಡ್ತಿದ್ರೆ ಈ ಪರಿಸ್ಥಿತಿ ನಮಗೆ ಇರ್ತಿತ್ತು ಇವತ್ತು. ಎರಡನೇ ವಿಷಯ ಅಂತ ಹೇಳಿದ್ರೆ, ನಾನು ಜಾಸ್ತಿ ಯಾಕಂದ್ರೆ ನಾನು ನಿವೃತ್ತ ಸೈನಿಕ, ನಾನು ಕಾರ್ಗಿಲ್ ಇದರಲ್ಲಿ ಅದೆಲ್ಲ ವರ್ಕ್ ಮಾಡಿ ಬನ್ನೋ. ನಮ್ಮ ಸೈನಿಕರಿಗೆ ಎಂತ ಒಂದು ಗೊತ್ತುಂಟಾ? ನಮ್ಮ ಸೈನಿಕರಿಗೆ ಮೋದಿ ಬಂದ ನಂತರ ಮಾತ್ರ ನಮಗೆ ಸಿಕ್ಕಿದ್ದು ಫೆಸಿಲಿಟಿ, ಆ ಪೆನ್ಷನ್, ಆ ಮಕ್ಕಳಿಗೆ ಅದು ಇದು ಎಲ್ಲ ಸಿಕ್ಕಿದ್ದು.
ಹೌದಲ್ವ? ನಾನು ಮೋದಿಯನ್ನು ಬೆಂಬಲಿಸುವಂತ ರಾಜಕೀಯ ಪಕ್ಷಗಳು ಈ ನಾಯಿಗಳನ್ನು ಕುತೂಳಿಸ್ತಾರೆ. ಇಲ್ಲಿ ಕೆಲವು ಟಿವಿ ನೈನ್, ಆ BTV, ಆ ಟಿವಿಯಲ್ಲಿ ಬಂದು ಕೂತ್ಕೊಳ್ತಾರಲ್ಲ, ಅವರಿಗೆ ದೇಶದ ವಿಷಯ, ಒಂದು ಗಣ್ಣು ವಿಷಯ ಅಂತ ಒಂದು ರೈಫಲ್ ಅಲ್ಲಿ ಎಷ್ಟು ಬುಲೆಟ್ ಉಂಟದ ಅವ್ರಿಗೆ ಗೊತ್ತುಂಟಾ, ಅಲ್ಲ ಒಂದು SLR ನ ವೈಟ್ ಅವ್ರಿಗೆ ಗೊತ್ತುಂಟಾ? ಮತ್ತೆ ಈ ನಾಯಿಗಳನ್ನ ಕೂತುಗೊಳಿಸಿ ನೀವೆಲ್ಲ ಕರ್ಕೊಂಡು ಬಂದ ಅವನನ್ನ ಇವನು ಈ ಬುದ್ಧಿಜೀವಿಗಳು ಯಾಕೆ? ಈ ಬುದ್ಧಿಜೀವಿಗಳೇ ನಮ್ಮ ದೇಶದ ಹಿತಶತ್ರುಗಳು. ನಾ ಹೇಳ್ತೇನೆ ನಿಮ್ಗೆ, ನೋಡಿ ಉಡುಪಿಯವರೇ, ಈ ಬುದ್ಧಿಜೀವಿಗಳಿದ್ದಾರಲ್ಲ, ನಗರ ನಕ್ಸಲಿಯ, ಆ ನಕ್ಸಲಿಯ, ನಾನು ಅವ ಒಂದು ದೇಶದ ಮಣ್ಣನ್ನು ತಿಂದು, ಒಂದು ದೇಶದ ನೀರು ಕುಡಿದು, ಒಂದು ದೇಶದ ಬಾವಿಯಲ್ಲಿದ್ದು, ಒಂದು ದೇಶದ ಇದನ್ನು ಮಾಡಿ ತಿಂದವರು ದೇಶದ ಒಂದು ಉಂಡ ಅನ್ನಕ್ಕೆ ಇದು ಬಗೆಯವರು ಅಂತಂದ್ರೆ ಇದ್ರದ್ದು ದ್ರೋಹ ಉಂಟರಿ. ಇದು ಎಷ್ಟು 40 ಸೈನಿಕರು ಕೊಟ್ಟರು, 40 ಸೈನಿಕರ ಜೀವನ ಕೊಟ್ಟರು. ಕೆಲವು ಪಟಾಕಿ ಹೊಡಿಸ್ತಾರಂತೆ, ಕೆಲವು ಇದು ಮಾಡ್ತಾರೆ ಅಂತ. ಇಂತ ನೋಡಿ, ಆಂತರಿಕ ಶತ್ರುಗಳು. ಚೈನಾ ಏನಿಲ್ಲ. ಈ ಕುರಿತಾಗಿ ಕೂಡ ನಾನು ಮಾತಾಡ್ತೇನೆ ಸರ್. ಒಂದು ನಿಮಿಷಕ್ಕೆ ಯಾಕೆಂತ ಹೇಳಿದ್ರೆ, ನೋಡಿ, ಆಂತರಿಕ ಶತ್ರು ಈ ರಾಜ್ಯಕ್ಕೆ ಇದ್ದವರು. ಒಬ್ಬ ಒಂದು ಮಾತಾಡುದು ಮತ್ತೆ ಬುದ್ಧಿ ಅಲ್ಲ, 40 ಮಂದಿ ಸಾಯಿದಾಗ ಈ ಬುದ್ಧಿಜೀವಿ ಸತ್ರ ಈಗ ಒಬ್ಬನೇ ಇದ್ದನ. ಈ ಬುದ್ಧಿಜೀವಿಗಳ ಅಂತ ಗಿರೀಶ್ ಕಾರ್ನಾಡ್ ಅಂತೆ, ಲಂಕೇಶ್ ಅಂತೆ, ಅವಂತೆ ಇವಂತೆ ಎಲ್ಲ ಇದ್ರು. ಯಾರು ಇದ್ರು ಸ್ವಾಮಿ ಹೇಳಿ? ಆದ್ರೆ ನಮ್ಗೆ ಹೆಂಡತಿ ಮಕ್ಳು ಇಲ್ವಾ? ಸೈನಿಕರ ಹೆಂಡತಿ ಮಕ್ಳು ಇಲ್ವಾ? ಈ ಬುದ್ಧಿಜೀವಿಗಳನ್ನು ಕಳಿಸಿ ಅಲ್ಲಿಗೆ, ಎಲ್ಲರನ್ನು ಕಳಿಸಿ. ಇವ ಪ್ರಕಾಶ ಇದ್ದಾನಲ್ಲ, ಒಬ್ಬ ನಟ ವ್ಯಾವರ್ಸಿ, ಅವನ್ನ ಕಳಿಸಿ ಅಲ್ಲಿಗೆ ಫೀಲ್ಡಿಗೆ. ಅವನಿಗೆ ಗೊತ್ತಾಗಿದೆ ಅಂತ ಹೇಳಿ ಏನ್ ಹೇಳ್ತೀರಿ ನೀವು? ಅವ್ನು ಮಾತಾಡ್ತಾನಲ್ಲ, ನಾನು ಹಾಗೆ, ನಾನು ಹೀಗೆ, ಅದರಿಂದ. ಇವರೆಲ್ಲ ನಕ್ಸಲ್ ಬೆಂಬಲಿತರು. 2016ರಲ್ಲಿ ಸ್ಕೆಚ್ ಆಗಿದೆ ಪಾಕಿಸ್ತಾನದಲ್ಲಿ. ನೋಡಿ, ಮಣಿಶಂಕರ್ ಹೋದ ಅಲ್ಲಿಗೆ ಪಾಕಿಸ್ತಾನಕ್ಕೆ. ಆನಂತರ ಇವ ಡೊಕ್ಲಾಮ್, ಚೀನಾದಲ್ಲಿ ಡೊಕ್ಲಾಮ್ ಸೈನ್ಯ ಇದು ಮಾಡುವಾಗ ರಾಹುಲ್ ಗಾಂಧಿಗೆ ಅಲ್ಲಿ ಹೋಗುವ ಅಗತ್ಯ ಇತ್ತ? ದೇಶ ಪ್ರೇಮಿ ಅದು. ಡೊಕ್ಲಾಮ್ ಮಾತ್ರ ದೇಶ ಪ್ರೇಮಿಯ? ಮೋದಿಯನ್ನು ಇಳಿಸಿ ಅಂತ ಮಣಿಶಂಕರ್ ಪಾಕಿಸ್ತಾನಕ್ಕೆ ನಮ್ಮನ್ನು ಮೋದಿಯನ್ನು ಇಳಿಸಿ ನಮ್ಗೆ ಉಳಿಗಾಳಿ ಅಂತ ಹೇಳೋದ ಪರಿಸ್ಥಿತಿ ಇದು. 370 ವಿಧಿ ಕೊಟ್ಟದ್ದು ಯಾರು? ನೆಹರು. ಮುಜಾಫರ್ ನಗರದಲ್ಲಿ ಅವತ್ತು ಸೈನ್ಯ ಅಟ್ಯಾಕ್ ಮಾಡುವಾಗ ವಲ್ಲಭಾಯ್ ಪಟೇಲ್ ಗೃಹ ಮಂತ್ರಿ ಆಗಿರ್ಲಿಲ್ಲ, ಪ್ರಧಾನಮಂತ್ರಿ ಆಗ್ಬೇಕಂತ ಮಹಾತ್ಮ ಗಾಂಧಿ ಅವರನ್ನು ಹೊರಗೆ ಹಾಕಿದ. ಆಗ ನೆಹರು ಎಂತ ಮಾಡಿದ್ರು ಹೇಳಿದ್ರೆ, ನನ್ಗೆ ಪ್ರಧಾನಮಂತ್ರಿ ಬೇಕು ಅಂತ ಹೇಳಿದ. ಹೇಳಿದ್ರೆ ಎಂತ ಆಯ್ತು ಗೊತ್ತಾ? ಮುಜಾಫರ್ ನಗರದಲ್ಲಿ ಪಾಕಿಸ್ತಾನ ಸೇನೆ ಈ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಅಟ್ಯಾಕ್ ಮಾಡುವಾಗ ಹೈದರಾಬಾದ್ ಅಲ್ಲಿ ಕೋಮುಗಳಾಯ್ತು. ಇದೇ ನೆಹರು ಜನರಲ್ ತಿಮ್ಮಯ್ಯ ಹೇಳಿದ್ರು, ಫಸ್ಟ್ಗೆ ನಾವು ಮುಜಾಫರ್ ನಗರ ನೋಡುವ, ಆನಂತರ ಹೈದರಾಬಾದ್ ಹೋಗುವ ಅಂತ. ಅದು ನೆಹರು ಬಿಡ್ಲಿಲ್ಲ. ಒಂದು ವಿಷಯ, ನೆಹರು ವಂಶದಿಂದಾಗಿ ನಮ್ಮ ದೇಶ ನಾಶ ಆಗೋಗಿದೆ. ಸತ್ಯ ಹೇಳ್ತೇನೆ ನಾನು. ನನ್ನನ್ನು ಕೊಂದ್ರು ತೊಂದ್ರೆ, ನಾನು ಸಾಯ್ಕೆ ಹೋದವ, ಸಾಯ್ದ ಬಂದೆ ಆಯ್ತಲ್ಲ. ಆನಂತರ ಎಂತ ಆಯ್ತು ಗೊತ್ತಂತ? ಹೈದರಾಬಾದ್ ಅನ್ನು ನಿಜಾಮನನ್ನು ಬೇರೆ ಇಡಿ ಅಂತ ಹೇಳಿದ ನೆಹರು. ಅಲ್ಲಿ ಅಟ್ಯಾಕ್ ಮಾಡ್ಕೋ. ಸರ್ದಾರ್ ವಲ್ಲಭಾಯ್ ಅಂತ ಉಕ್ಕಿನ ಮನುಷ್ಯ ಇದ್ದ ಕಾರಣ ಹೈದರಾಬಾದ್ ಸೇರಿದ್ವಿ. ಇವತ್ತು 3 ಪಾಕಿಸ್ತಾನ ನಮ್ಮ ಇಂಡಿಯಾದಲ್ಲಿ ಆಗ್ತಿದೆ. ಹೌದಾ? ಹೇಳಿ ನೀವು, ಹೌದಲ್ವಾ? ನಮ್ಗೆ ಬ್ಲಡ್, ನಮ್ಗೆ ಬಿ ಜಾಬಕ್ಕಿಂತ ಏನ್ ಮಾಡಿದೆ ಈಗ? ಒಂದು ಮೋದಿ ಅಂತ ಉಕ್ಕಿನ ಮನುಷ್ಯ ಒಂದು 20 ವರ್ಷದ ಮೊದಲು ನಮ್ಗೆ ಬರ್ತಿದ್ರೆ, ವಲ್ಲಭಾಯ್ ಪಟೇಲ್ ಅಂತ ಒಂದು ಗೃಹ ಮಂತ್ರಿ 20 ವರ್ಷ ಬರ್ತಿದ್ರೆ, ಈ ನಮ್ಗೆ ಅಗತ್ಯ ಇತ್ತು ಸ್ವಾಮಿ? ನಮ್ಮ ಸೈನಿಕರನ್ನು ಬಲಿ ಕೊಡ ಅಗತ್ಯ ಇತ್ತ? ಖಂಡಿತ ಸರ್, ಖಂಡಿತ ಅಗತ್ಯ ಹೇಳಿ ನೀವು. ನಮ್ಮ ಹೆಂಡತಿ ಮಕ್ಕಳು ವಿಧವ ಅಗತ್ಯ ಇತ್ತ? ನಮ್ಮ ಮಕ್ಕಳು ಬೀದಿ ಬಾಳ ಅಗತ್ಯ ಇತ್ತ? ಸೈನಿಕ ಅಂದ್ರೆ ಒಬ್ಬ ಕನ್ನಡ ಸಾಹಿತ್ಯ ಪರಿಷದಲ್ಲಿ ಒಬ್ಬ ಬ್ಯಾವರ್ಸಿ ಸುಳ್ಯಾಮ ಹೇಳಿದಂತೆ ಸೈನಿಕರು ಅತ್ಯಾಚಾರ ಮಾಡ್ತಾರೆ, ಯಾಕೆ ಸೈನಿಕರು ಕೊಳ್ತಾರೆ ಅಂತ. ಇಂಥ ಮನುಷ್ಯ ಬೇಕಾ? ಹೇಳಿ ನೀವು. ಖಂಡಿತ ಸರ್, ಅಂತವ್ರು ಅವ್ರು ಬೇಡ ಅಂತಾನೆ ನಾವು ವಿಚಾರವಾಗಿ ಮಾತಾಡ್ತಾ ಇರೋದು ಇವತ್ತಿನ ದಿನ. ಆಂತರಿಕ ದೇಶದ್ರೋಹಿಗಳು ಯಾರ್ಯಾರಿದ್ದಾರೆ ಅವರ ವಿರುದ್ಧವಾಗಿ ಮಾತಾಡ್ತಾರೆ. ಹೇಳ್ತಾನೆ, ಮನೆ ಇಲಿಗಳನ್ನು ಫಸ್ಟ್ ಕೊಲ್ಲಿ, ಮತ್ತೆ ಹೆಗ್ಗಣಿಗೆ ಕೈ ಹಾಕೋ ನಾವು. ಮನೆ ಇಲಿಗಳು ಉಂಟಲ್ಲ, ಅದನ್ನು ಕೊಲ್ಲಿ ಫಸ್ಟಿಗೆ, ಆನಂತರಲ್ಲಿ ಹೊರಗೆ ಕೈಗೆ. ಯಾಕೆಂದ್ರೆ ಯಾರು ನೋಡಿ, ನಮ್ಮ ದೇಶದಿಂದ ಪ್ರಚೋದಿತ ಇರದಂತ ರಾಜಕಾರಣಿಗಳಿಂದ ಪಾಕಿಸ್ತಾನ ಇಷ್ಟು ಒಳ್ಳೆ ಅಟ್ಯಾಕ್ ಮಾಡಿ ಸಾಧ್ಯವೇ ಇಲ್ಲ. ಮತ್ತೆ ನೋಡಿ, ನಮ್ಮ ಸೇನೆಗೆ ಪ್ರಾಬಲ್ಯ ಕೊಟ್ಟಿದ್ದ, ಸ್ವತಂತ್ರವಾಗಿ ನಿಮ್ಮ ನಿರ್ಧಾರ ತಗೊಳ್ಳಿಂದ ಕೊಟ್ಟದ್ದು ಮೋದಿ. ಆನಂತರ ಇದಾಯ್ತು ನೋಡಿ. ಈಗ ಮೋದಿಯವರ ಮೇಲೆ ರಾಹುಲ್ ಗಾಂಧಿ ಬೈದಾನೆ, ಮೂರ್ಖ ಅಂತ ಹೇಳ್ತಾನೆ ಗೊತ್ತಂಡ.
ಆ ಸರ್ವಪಕ್ಷ ಸಮ್ಮೇಳನ ಕರೆದ ಸ್ವಾಮಿ ಇವರು ಚೀನಾದವನೊಟ್ಟಿಗೆ ಮಾತಾಡಿ ಮಣಿಶಂಕರ್ ಪಾಕಿಸ್ತಾನ ಸರ್ವಪಕ್ಷ ಸಮ್ಮೇಳನ ನಮ್ಮ ಸೈಕಲ್ ಆಗ್ಲಿಕ್ಕಿತ್ತ ಇಲ್ಲ. ಅಂದ್ರೆ ನಮ್ಮ ಸೈನ್ಯ ಉಂಟಲ್ಲ ದೇಶದ್ದು, ನಮ್ಮ ರಕ್ತ ಒಂದೊಂದು ಬಿಂದುವನ್ನು ಕೊಡ್ತೇವೆ ನಾವು, ನಮ್ಮ ಹೆಂಡತಿ ಮಕ್ಕಳು ವಿಧವೆ ಆಗ್ಲಿ ಏನಾಗ್ಲಿ. ಅಂದ್ರೆ ಈ ರಾಜಕಾರಣಿಗಳನ್ನು ಮಾತ್ರ ನಿಮ್ಮ ಟೇಬಲ್ ಕೂತ್ಕೊಳ್ಳಿ ದಮ್ಮಯ್ಯ ನಮಗೆ. ಆಯ್ತಾ? ಆಯ್ತು ಸರ್, ಆಯ್ತು. ನೀವು ಕರೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್, ಧನ್ಯವಾದಗಳು. ಈಗಾಗಲೇ ಅವರು ಸಾಕಷ್ಟು ವಿಚಾರಗಳನ್ನ ಹೇಳಿದ್ರು, ರಾಜಕೀಯವಾಗಿ ಹೇಳಿದ್ರು, ಸಾಮಾಜಿಕವಾಗಿ ಹೇಳಿದ್ರು. ಆಂತರಿಕ ದೇಶದ್ರೋಹಿಗಳನ್ನ ಆದಷ್ಟು ಬೇಗ ನಾವು ಹೊರಗೆ ಹಾಕಿದ್ರೆ ಎಲ್ಲವೂ ಕೂಡ ಸರಿಯಾಗತ್ತೆ ಅನ್ನುವಂತ ಒಂದು ಮಾತುಗಳನ್ನ ಹೇಳಿದ್ರು. ಅವರು ಮಾಜಿ ಸೈನಿಕರಂತ ಕಾಣುತ್ತೆ, ಬಹಳ ತುಂಬಾ ನೋವಿನಿಂದ ಮಾತಾಡ್ತಿದ್ರು ನೋಡಿ. ಅವರ ಒಂದು ಅಂತಃಕರಣದ ಧ್ವನಿ ಏನಿದೆ ಅದರಲ್ಲಿ ಎಷ್ಟು ಒಂದು ರೋಷ ಇದೆ ಈ ರಾಜಕೀಯ ಪಕ್ಷಗಳ ಮೇಲ್ಬೋದು. ನಾನು ಮೋದಿ ಅವರನ್ನ ಸಪರೇಟಾಗಿ ಹೊಗಳ್ತಾ ಇಲ್ಲ ಅಥವಾ ಪಕ್ಷಗಳನ್ನ ರೀತಿಯಲ್ಲಿ ಮಾತಾಡ್ತಾ ಇಲ್ಲ. ಅವರ ಒಂದು ಆ ಮಾಜಿ ಸೈನಿಕರು ಮಾತಾಡೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಹಾ, ತುಂಬಾ ಆಕ್ರೋಶಭರಿತರಾಗಿ ನೋಡಿ. ಅವರಿಗೆ ಮಾಜಿ ಸೈನಿಕರಾಗಿದ್ರು, ಎಷ್ಟು ವರ್ಷಗಳ ಈ ಒಂದು ಮಿಲಿಟರಿಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಈ ಒಂದು ಪರಿಸ್ಥಿತಿ, ದೇಶದ ಪರಿಸ್ಥಿತಿ ಗಡಿನಾಡಲ್ಲಿ ಹಾಕೊಂಡು ಅವರೆಲ್ಲ ಯೋಚನೆ ಮಾಡ್ತಾರೆ. ನಾವು ನೋಡಿರ್ಬೋದು, ದೇಶ ಬಿಟ್ಟು ಹೋಗಿರ್ತಾರೆ, ತಂದೆ ತಾಯಿ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಗಡಿಯಲ್ಲಿ ಹೋಗಿ ಕಾಯ್ತಾರೆ, ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅಂತ. ಆದರೆ ಅವ್ರು ಹೇಳೋ ಪ್ರಕಾರ ಈ ಮೋದಿಯವರು 10-16 ವರ್ಷಗಳ ಹಿಂದೆಯೇ ಬರಬೇಕಿತ್ತು. ನೋಡಿ, ಅವ್ರು ಹೇಳ್ತಾರೆ ಇಂಥ ಸ್ಪೆಷಾಲಿಟಿಗಳನ್ನು ಕೊಟ್ಟಿರು, ಇಷ್ಟು ಫ್ರೀಯಾಗಿ ಯೋಧರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ ದೇಶದ ಒಂದು ಪ್ರಜಾಪ್ರಭುತ್ವ ಏನು ದೇಶ ಏನಿದೆ, ಈ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ನೋಡೋದಾದರೆ ಈ ಪ್ರಜ್ಞಾವಂತ ನಾಗರಿಕ ನಾಡಲ್ಲಿ ಪ್ರಧಾನಿಯವರು ಇವಾಗೇನು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಆ ಸೈನಿಕರಿಗೆ ಎಷ್ಟು ಫ್ರೀಯಾಗಿ ಹ್ಯಾಂಡಲ್ ಮಾಡಿಕೆ ಅವರಿಗೆ ಸೇನಾ ಮುಖ್ಯಸ್ಥರಿಗೆ ಕೊಟ್ಟಿರೋ ಅಂತ ಹೇಳಿದರೆ ಇವರ ಒಂದು ಧ್ವನಿಯಲ್ಲೇ ಗೊತ್ತಾಗುತ್ತೆ ಅಲ್ವಾ? ಖಂಡಿತ ಈ ಒಂದು ಪ್ರಧಾನಿ ಹಿಂದೆಯೇ ಬರಬೇಕಂತ ಹೇಳಿದರೆ ಇಷ್ಟು ಒಂದು ವ್ಯವಸ್ಥೆಗಳನ್ನು ಇವತ್ತಿನ ಸೇನೆಗೆ ಬಲಪಡಿಸ್ತಾರೆ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ಅಥವಾ ನಮ್ಮ ಈ ರಾಜಕೀಯ ಬೆಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಸಪೋರ್ಟನ್ನು ಮಾಡಿದಾರಂಥ ಪೋಸ್ಟ್ಗಳನ್ನ ಹಾಕಿರುವಂಥದ್ದು ಇವೆಲ್ಲ ಕೂಡ ಯುವಕರ ಮನಸ್ಸಿನಲ್ಲಿ, ಯುವ ಜನತೆಯ ಮನಸ್ಸಲ್ಲಿ ಏನಾಗ್ತದೆ ಅಂತ ಹೇಳಿದರೆ ವಿಷದ ಬೀಜವನ್ನು ಬಿತ್ತುವಂಥ ಕೆಲಸ ಆಗ್ತದೆ. ನಾನು ಆ ಪಕ್ಷ, ನಾನು ಈ ಪಕ್ಷ, ನಾನು ಇನ್ನೊಬ್ಬ, ನಾನು ಮತ್ತೊಬ್ಬ. ಗಡಿನಾಡಲ್ಲಿ ಏನಾಗ್ತಿದೆ ಪ್ರಸ್ತುತ ಪರಿಸ್ಥಿತಿಯನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇಲ್ಲ. ಒಂದು ಕರೆ ಇದೆ ಸರ್, ಒಂದು ಕರೆ ಇದೆ. ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ನಿಮ್ಮ ಹೆಸರು? ಹಲೋ, ಕಾರ್ಕಳದಿಂದ. ಎಸ್, ಹೇಳಿ ಸರ್, ಹೇಳಿ. ಆಂತರಿಕ ವೈರುಧ್ಯ ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಮಾತಾಡ್ತಾ ಇದ್ದೀವಿ. ಆಂತರಿಕ ದೇಶದ್ರೋಹಿಗಳ ವಿಚಾರವಾಗಿ ಮಾತಾಡ್ತಾ ಇದ್ದೀರಿ, ಅವರ ವಿರುದ್ಧವಾಗಿ ಮಾತಾಡ್ತಾ ಇದ್ದೀವಿ. ಹೇಳಿ ಸರ್. ನಮಸ್ತೆ ಶ್ರೀನಾಥ್ರೆ. ನಮಸ್ತೆ ಸರ್. ಅದೇ ಒಂದು ಒಳ್ಳೆ ವಿಚಾರವನ್ನ ಇವತ್ತು ಟಾಪಿಕ್ ಅನ್ನ ತೆಗೆದು ಚರ್ಚೆ ಮಾಡ್ತಾ ಇದ್ದೀರಿ. ಧನ್ಯವಾದಗಳು. ಕಾರ್ಕಳದಿಂದ ಪ್ರದೀಪ್ ಬೇಲಾಡಿ. ಹೇಳಿ ಸರ್, ಹೇಳಿ. ಇದೇನಂದ್ರೆ ಅದೇ ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ದೇಶ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇರ್ಬೇಕಾದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಹಲೋ ಹೇಳಿ ಹೇಳಿ, ಕೇಳ್ತಾ ಇದೆ, ಹೇಳಿ. ಸಾಮಾಜಿಕ ಜಾಲತಾಣದಲ್ಲಿ ಪಾಕಿಸ್ತಾನ ಜಿಂದಾಬಾದ್, ಹಮಾರಿ ಜಾನ್ ಪಾಕಿಸ್ತಾನ್ ಇಂತಹ ಘೋಷಣೆಗಳನ್ನು ಹಾಕುದು ಈ ದೇಶದ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಇದನ್ನು ಯಾವ ರೀತಿ ನಿಲ್ಲಿಸಬಹುದು? ನಮ್ಗೆ ಇದನ್ನು ಚರ್ಚೆ ಮಾಡ್ಲೇಬೇಕು ನಾವು. ಖಂಡಿತ ಸರ್, ಇದು ಪ್ರತಿಯೊಬ್ಬ ಭಾರತೀಯನು ವಿಚಾರ ಮಾಡಬೇಕಾದಂತ ಒಂದು ವಿಷಯ. ಪ್ರದೀಪ್ ಬೆಲಾಡಿ ಅವರೇ, ಹೌದು. ಯಾಕಂದ್ರೆ ನಾವು ಗಡಿಯಾಚೆಗಿನ ಶತ್ರುಗಳ ವಿರುದ್ಧ ಹೋರಾಟ ಮಾಡೋದಕ್ಕೋಸ್ಕರ ನಮ್ಮ ಭಾರತೀಯ ಸೇನೆಗಿದೆ. ಆದ್ರೆ ಗಡಿಯೊಳಗಿನ ಶತ್ರುಗಳಿಗೆ ಯಾವ ರೀತಿ ಹೋರಾಟ ಮಾಡ್ಬೇಕು, ಯಾವ ರೀತಿ ಉತ್ತರ ಕೊಡ್ಬೇಕು, ಅಥವಾ ಅವರ ಪರಿವರ್ತನೆ ಮಾಡ್ಲಿಕ್ಕೆ ಸಾಧ್ಯನಾ, ಇದನ್ನ ಚರ್ಚೆ ಮಾಡ್ಬೇಕು. ಇದಕ್ಕೆ ಸಂಬಂಧಪಟ್ಟವರು ಅಂದ್ರೆ ಸರ್ಕಾರ ಆಗ್ಲಿ ಅಥವಾ ಸಂಬಂಧಪಟ್ಟ ಶಿಕ್ಷಣ ಇಲಾಖೆ ಆಗ್ಲಿ ಅವರಿಗೆ ಅಂತ ದೇಶಭಕ್ತಿಯ ಶಿಕ್ಷಣವನ್ನ ಕೊಡ್ಬೇಕಂತ ನಮ್ಗೆ ಅನಿಸ್ತಾ ಇದೆ. ಯಾಕಂದ್ರೆ ಏನು ಧಾರ್ಮಿಕ ಮೂಲಭೂತತನ ಇವತ್ತು ಪಾಕಿಸ್ತಾನ ಇರ್ಲಿ ಅಥವಾ ಇಲ್ಲಿ ಅವರಿಗೆ ಜೈ ಹೇಳುವವರಿರ್ಲಿ, ಅವು ಪಾಕಿಸ್ತಾನಕ್ಕೂ ಇಲ್ಲಿ ಜೈ ಹೇಳುವವರಿಗೂ ಧಾರ್ಮಿಕವಾಗಿ ತುಂಬಾ ಸಾಮೀಪ್ಯತೆ ಇದೆ, ಯಾವುದೇ ವ್ಯತ್ಯಾಸ ಏನಿಲ್ಲ ತುಂಬಾ. ಹಾಗಾಗಿ ಇವರ ಅದೇ ಒಂದು ಉದ್ದೇಶದಿಂದ ಮಾಡ್ತಾ ಇದ್ರೆ. ಆದ್ರೂ ನಾವು ಇಲ್ಲ ಅಂತದೇನಿಲ್ಲ, ನಮಗೆ ತುಂಬಾ ಸೆಕ್ಯುಲರ್ಗಳು, ನಾವು ತುಂಬಾ ಜಾತ್ಯತೀತವಾದಿಗಳು ಅಂತೇಳಿ ಅವರೆಲ್ಲ ಇದು ದೇಶದ ವಿರುದ್ಧ ಘೋಷಣೆ ಕೊಡುವ ಅತ್ಯಂತ ಘೋರ ಅಪರಾಧ. ಇದನ್ನು ಭಾರತದಲ್ಲಿ ಮಾತ್ರ ನಾವು ಒಪ್ಲಿಕ್ಕೆ ಸಾಧ್ಯ ಹೊರತು ಇನ್ಯಾವುದೋ ಅಮೆರಿಕದಲ್ಲಾಗ್ಲಿ ಇನ್ಯಾವುದೋ ದೇಶದಲ್ಲಾಗ್ಲಿ ಇಂತಹ ಘೋಷಣೆಗಳು ಕೂಗಿದ್ರೆ ಖಂಡಿತ ಅವ್ರನ್ನ ಜೀವ ಸಹಿತ ಬಿಡುದಿಲ್ಲ ಆ ದೇಶ. ಆದ್ರೆ ಭಾರತದಲ್ಲಿ ಸೆಕ್ಯುಲರ್, ಜಾತ್ಯತೀತವಾದ ಇನ್ನೊಂದು ಮತ್ತೊಂದು ಹೇಳ್ಕೊಂಡು ಇಂತಹ ಒಂದು ದೇಶ ವಿರೋಧಿಗಳನ್ನು ದೇಶದ ಒಳಗೆ ಪೋಷಿಸುವಂತ ಘಟನೆಗಳಾಗ್ತಾ ಇದೆ. ಇದರ ವಿರುದ್ಧ ನಾವು ಇಲ್ಲಿ ದೇಶದ ಪ್ರಜೆಗಳು, ಈ ದೇಶದ ನಾಗರಿಕರು ಜಾಗೃತರಾಗಬೇಕು. ಅವರಿಗೆ ಒಂದು ತಿಳಿ ಹೇಳಬೇಕು, ಅಥವಾ ಇದನ್ನ ದೇಶದ ವಿರುದ್ಧ ಮಾತಾಡುವುದನ್ನ ತುಂಬಾ ತಪ್ಪು, ಇದನ್ನ ಕಠಿಣ ಶಿಕ್ಷೆ ಗುರುಪಡಿಸಬೇಕು. ಅದನ್ನ ಬಿಟ್ರೆ ಖಂಡಿತ ಈ ದೇಶದ ಇನ್ನು ಎಲ್ಲರೂ ಮಾತಾಡ್ತಾರೆ ಇದರ ಬಗ್ಗೆ. ಖಂಡಿತ. ಅದಕ್ಕೋಸ್ಕರ ಒಂದು ಒಳ್ಳೆ ಚರ್ಚೆಯನ್ನ ಹುಟ್ಟಾಕಿದ್ದೀರಿ. ಧನ್ಯವಾದಗಳು. ಸರಿ.
ಈಗಾಗಲೇ ಇವರು ಸಾಕಷ್ಟು ಮಾತುಗಳನ್ನು ಹೇಳಿದ್ರು. ಅಂದರೆ ದೇಶ ಮತ್ತು ಧರ್ಮದ ವಿರುದ್ಧ ಮಾತಾಡುವವರಿಗೆ ಮನಸ್ಥಿತಿಗಳು ಒಂದೇ ಆಗಿರುತ್ತೆ, ಆದರೆ ಅವ್ರು ಮಾತಾಡುವಂಥ ಒಂದು ವರ್ಡ್ಸ್ಗಳು ಮಾತ್ರ ಬೇರೆ ಇರುತ್ತೆ ಅಂತ. ಮತ್ತು ಇನ್ನೂ ಸಾಕಷ್ಟು ವಿಚಾರಗಳನ್ನು ಹೇಳಿದ್ರು. ಶಿಕ್ಷಣ ಆಗಿರ್ಬೋದು, ಕಾನೂನು ಆಗಿರ್ಬೋದು, ಎಲ್ಲದನ್ನು ಕೂಡ ಈ ಒಂದು ದೇಶ ವಿರೋಧಿಯಾಗಿ ಹೇಳಿಕೆ ನೀಡುವವರ ವಿರುದ್ಧವಾಗಿ ತರಬೇಕು ಅನ್ನುವಂಥ ಒಂದು ಮಾತುಗಳು. ಇನ್ನು ಒಂದು ಕಡೆಯಲ್ಲಿ ನೋಡ್ತಾ ಇದ್ರೆ ಪ್ರಕಾಶ್ ರೈ ಹೇಳಿಕೆಯನ್ನು ಕೊಡ್ತಾರೆ, ನಾವು ಶಾಂತಿ ಸುವ್ಯವಸ್ಥೆಯಿಂದ ಪ್ರೀತಿಯಿಂದ ಅವ್ರ ಜೊತೆ ಮಾತಾಡಿದರೆ ಭಯೋತ್ಪಾದಕರು ಒಪ್ಪಿಕೊಳ್ತಾರೆ ಅನ್ನುವಂಥ ಒಂದು ಮಾತುಗಳು. ಇನ್ನು ಕಲಬುರ್ಗಿಯವರು ಅಂಥವರು ಮತ್ತು ಅದೇ ರೀತಿಯಲ್ಲಿ ಇನ್ನು ಸಾಕಷ್ಟು ಜನ ಮಾತಾಡ್ತಾರೆ, ಧರ್ಮದ ವಿರುದ್ಧವಾಗಿ ಮಾತಾಡ್ತಾರೆ, ಹಿಂದೂ ಧರ್ಮದಲ್ಲಿ ಇದ್ದುಕೊಂಡೇ ಹಿಂದೂ ಧರ್ಮದ ವಿರುದ್ಧವಾಗಿ ಮಾತಾಡ್ತಾರೆ, ಅವರಿಗೆ ಸರ್ಕಾರ ಒಂದು ಭದ್ರತೆಯನ್ನು ಕಲ್ಪಿಸುವಂಥ ಒಂದು ವಿಚಾರ ಆಗಿರ್ಬೋದು. ಈ ವಿಚಾರವಾಗಿ ಏನು ಹೇಳ್ತೀರಿ? ಇಲ್ಲಿ ಶಿಕ್ಷಣ ಅನ್ನೋದು ತುಂಬ ಮೂಲಭೂತ ಒಂದು ಹಕ್ಕು ಪ್ರತಿಯೊಬ್ಬರದ್ದು. ಎಸ್, ನಮ್ಮ ದೇಶದಲ್ಲಿ ಯಾರಿಗೆ ವಿದ್ಯೆ ಬೇಕು, ಯಾರಿಗೆ ಶಿಕ್ಷಣ ಕೊಡಬೇಕು, ಯಾವ ರೀತಿಯ ಶಿಕ್ಷಣ ಕೊಡಬೇಕು, ಧರ್ಮದ ಬಗ್ಗೆ ತಿಳಿ ಹೇಳುವಂಥ ಕೆಲಸ ನಮ್ಮಲ್ಲಿ ಆಗ್ತಾ ಇಲ್ಲ. ಒಂದು ಕರೆ ಇದೆ ಸರ್. ಹಲೋ ಹಲೋ ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ನಿಮ್ಮ ಹೆಸರು? ನಾವು ಕಡಪಾಡಿಂದ ಮಣಿಪುರದಿಂದ ಮಾತಾಡ್ತಿದ್ವಿ. ಹೇಳಿ ಸರ್. ಆಂತರಿಕ ವೈರುಧ್ಯ ಅನ್ನುವಂಥ ಒಂದು ವಿಷಯವನ್ನು ಇಟ್ಕೊಂಡು ಮಾತಾಡ್ತಾ ಇದಲ್ಲ, ಅದು 2026-11 ಬಾಂಬೆಲಿ ಇದಾಯ್ತು, ಅಟ್ಯಾಕ್ ಆಯ್ತು. ಅವಾಗ ಏನ್ ಮಾಡಿಲ್ಲ. ಇವಾಗ ಸೆಕೆಂಡಿಗೆ ಒಂದು ಬಾಂಬ್ ಹಾಕ್ಬೇಕು ಪಾಕಿಸ್ತಾನಕ್ಕೆ. ಆವಾಗಲೇ ಅವರು ಇದಾಗೋದು. ಇಲ್ಲದ್ರೆ ನಮ್ಮ ಅಡ್ಡದಿಂದ ಬಂದು ಹಾಕೋಲ್ಲ ಅವರು. ಸ್ಟ್ರೈಟ್ ಆಗಿ ಬರ್ಲಿ. ನಾವು ಭಾರತ ಮೋದಿ ಸರ್ಕಾರ ಸ್ಟ್ರೈಟ್ ಆಗಿದೆ. ಎಸ್ ಎಸ್, ಧನ್ಯವಾದಗಳು ಸರ್. ಈ ಕುರಿತಾಗಿ ನಾನು ಮಾತಾಡ್ತೇನೆ. ಇನ್ನು ಮಾತಾಡಿದೆ. ಮಾತಾಡಿ ಸರ್, ಮಾತಾಡಿ. ಮೋದಿ 2026-11 ಬಾಂಬ್ ಇದಾದ ತಾಜ್ಮಹಲ್ ಹೋಟೆಲ್ ಅಲ್ಲಿ 170 ಜನ ಕೊಂದ್ರು. ಯಾರಿದ್ರು ಸರ್? ಏನ್ ಮಾಡಿಲ್ಲ. ನಮ್ 40 ಸೈನಿಕರು ಕೊಂದ್ರಲ್ವಾ. ಒಂದು ಸೆಕೆಂಡ್ಗೆ ಒಂದು ಬಾಂಬ್ ಆಗ್ಬೇಕು ಮೋದಿ ಅವರು. ಆವಾಗ ಅವರು ಇದಾಗೋದು. ಆ ಬಾರ್ಡರ್ ಇರಲೇಬಾರ್ದು, ಪಾಕಿಸ್ತಾನ ದೇಶದಲ್ಲಿ ಇರಬಾರ್ದು. ಎಸ್, ಖಂಡಿತ ಸರ್, ಖಂಡಿತ ಸರ್. ಈ ವಿಚಾರವಾಗಿ ಮಾತಾಡ್ತೇನೆ. ದೇಶನೇ ಇರಬಾರ್ದು ಅಲ್ಲಿ. ಖಂಡಿತ ಸರ್, ಧನ್ಯವಾದಗಳು. ಮಾತಾಡ್ತಾ ಇದ್ದೀರಿ ನೀವು ಶಿಕ್ಷಣ ಒಂದು ವಿಚಾರದ ಬಗ್ಗೆ ಮಾತಾಡ್ತಾ ಇದ್ರಿ. ಯಾವ ರೀತಿ ಶಿಕ್ಷಣವನ್ನು ಕೊಡಬೇಕು, ಧರ್ಮದ ವಿಚಾರವಾಗಿ, ಅದೇ ರೀತಿಯಲ್ಲಿ ದೇಶಾಭಿಮಾನದ ವಿಚಾರವಾಗಿ. ಪಾಪ ಅವ್ರು ಹೇಳಿದ್ರಲ್ಲ 26/11 ಬಾಂಬೆ ಅಟ್ಯಾಕ್ ಆದಾಗ ನಾವು ಏನ್ ರಿವೆಂಜ್ ತಗೊಂಡಿದ್ದೇವೆ ಅಂತ. ಏನೂ ಇಲ್ಲ, ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಗಳನ್ನ ಮಾತ್ರ ಕಾಣಬಹುದು. ಒಂದಲ್ಲ 2006ರಲ್ಲಿ ಮುಂಬೈ ಟ್ರೈನ್ ಬಾಂಬ್ ಬ್ಲಾಸ್ಟ್ಲಿ 209 ಜನ ಸತ್ತಿದ್ದಾರೆ, 500 ಜನರಿಗೆ ಗಾಯ ಆಗಿದೆ. 26/11 160 ಜನರಿಗೆ ಸತ್ತಿದ್ದಾರೆ, ಗೊತ್ತಾಯ್ತಲ್ಲ ನಿಮಗೆ. 300 ಜನರಿಗೆ ಗಾಯ ಆಗಿದೆ. ಈಗ ಅಸ್ಸಾಂ ಬಾಂಬಿಂಗ್ ನಲ್ಲಿ ಕೂಡ 81 ಜನ ಸತ್ತಿದ್ದಾರೆ, 470 ಜನ ಗಾಯಗೊಂಡಿದ್ದಾರೆ. ಇದೆಲ್ಲ ಯಾವ ಸರ್ಕಾರ ಇತ್ತು ಅಂತ ನೀವು ನೋಡ್ಕೊಳ್ಳಿ. ಅವಾಗ ಖಂಡಿತ ನಿಜ. ಸರ್ಕಾರದ ಅಂದ್ರೆ ಈಗ ಮೋದಿಯವರು ಮಾಡ್ತಾರಂತಲೇ ಆದ್ರೆ ಯಾಕೆ ಮಾಡ್ತಾರೆ, ಮೊದ್ಲಿನವ್ರು ಯಾಕೆ ಮಾಡ್ಲಿಲ್ಲ? ಅವ್ರಿಗೆ ಇಚ್ಛಾಶಕ್ತಿಯ ಕೊರತೆ ಇದೆಯಾ ಅಥವಾ ಅವರು ಒಟ್ಟಿಗೆ ಅವ್ರು ಸೇರ್ಕೊಂಡಿದ್ದಾರಾ? ಇದ್ರ ಬಗ್ಗೆ ನಾವು ಸ್ವಲ್ಪ ಆಲೋಚನೆ, ಸ್ವಲ್ಪ ಬುದ್ಧಿ ಇದ್ದವ್ರಿಗೆ ಗೊತ್ತಾಗ್ತದೆ. ಖಂಡಿತ ಖಂಡಿತ. ಈಗ ಯಾರು ಅದನ್ನ ಎತ್ತಿ ಹೇಳುವ ಅವಶ್ಯಕತೆ ಇಲ್ಲ. ಯಾಕೆ ಏನು ಅವ್ರ ಉದ್ದೇಶ ಏನು? ಇಲ್ಲಿ ನಮ್ಮ ದೇಶದಲ್ಲಿ ದೇಶ ಕಾಯುವ ನಮ್ಮ ಇವರಿದ್ದಾರಲ್ಲ, ಯೋಧರಿದ್ದಾರಲ್ಲ, ಅವರನ್ನ ಬೆಲೆ ಕೊಡ್ಲಿಲ್ಲ ನಮ್ಮ ರಾಜಕಾರಣಿಗಳು. ಅವ್ರಿಗೆ ಬೆಲೆ ಕೊಡ್ಲಿಲ್ಲ. ನಮ್ಮಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇರಬಹುದು, ಗೊತ್ತಾಯ್ತಲ್ಲ ನಿಮ್ಗೆ. ಅವರಿಗೆ ಕೂಡ ಸ್ವಾತಂತ್ರ್ಯವಾಗಿ ಕೆಲಸ ಮಾಡ್ಲಿಕ್ಕೆ ಬಿಡುದಿಲ್ಲ. ಇವರಿಗೆ ಬೇಕಾದ ಹಾಗೆ ಅವ್ರು ನಡ್ಕೊಂಡ್ರೆ ಮಾತ್ರ ಅವರಿಗೆ ಆ ಕುರ್ಚಿಯಲ್ಲಿ ಕೂತ್ಕೊಳ್ಳಿ ಬಿಡ್ತಾರೆ, ಇಲ್ಲಾಂದ್ರೆ ಇನ್ನೊಂದ್ ಕಡೆ ಟ್ರಾನ್ಸ್ಫರ್ ಮಾಡಿಸ್ತಾರೆ ಅಥವಾ ಬೇಡದಿದ್ದ ಪನಿಷ್ಮೆಂಟ್ ಕೊಡಿಸ್ತಾರೆ, ಎಲ್ಲಿವರೆಗೆ ಮರ್ಡರ್ ಕೂಡ ಮಾಡಿಸ್ತಾರೆ. ಇದು ರಾಜಕಾರಣಿಗಳು ನಮ್ಮಲ್ಲಿ ಮಾಡ್ಕೊಂಡು ಬಂದ ಕೆಲಸ, ಗೊತ್ತಾಯ್ತಲ್ಲ ನಿಮ್ಗೆ. ಅದಕ್ಕೆಲ್ಲ ಒಂದು ಲಿಮಿಟ್ ಬರ್ಬೇಕಂದ್ರೆ ಏನು, ನಮ್ಮ ದೇಶದಲ್ಲಿ ಏನಾಗಿದೆ ಇವತ್ತು, ರಾಜಕೀಯ ವ್ಯವಸ್ಥೆ ಸಂಪೂರ್ಣ ಹಾಳುಗೆಟ್ಟಿದೆ. ಅದಕ್ಕೇನಾಗಬೇಕು, ನಮ್ಮ ಸ್ವಾತಂತ್ರ್ಯ ಬಂದ ಮೇಲೆ ಈ ಕೆಲವೊಂದು ಸಂವಿಧಾನವನ್ನು ಯಾರು ಬರೆದದ್ದೇ ಇರಲಿ, ನಾನು ಅವ್ರ ಬಗ್ಗೆ ಏನು ಹೇಳುವುದಿಲ್ಲ, ಅವರ ತಿಳುವಳಿಕೆಗೆ ಸರಿಯಾಗಿ ಬರೆದಿದ್ದಾರೆ. ಆದರೆ ಕೆಲವೊಂದು ಲೋಪದೋಷ ಇದೆ. ಆ ಲೋಪದೋಷಗಳನ್ನು ಸಂವಿಧಾನವನ್ನು 106 ಸಲ ತಿದ್ದುಪಡಿ ಮಾಡಿದ್ದಾರೆ, ಆದರೆ ಬೇಕಾದದ್ದು ಯಾವುದು ತಿದ್ದುಪಡಿ ಆಗಿಲ್ಲ.
ಅವರಿಗೆ ಬೇಕಾದ ಅಂಶಗಳನ್ನು ಮಾತ್ರ ತಿದ್ದುಪಡಿ ಮಾಡ್ಕೊಂಡಿದ್ದಾರೆ. ಮರುಪರಿಶೀಲನೆ ಜಾತಿ ವ್ಯವಸ್ಥೆಯಲ್ಲಿ ತಿದ್ದುಪಡಿ ಮಾಡಿ ಜಾತಿ ವ್ಯವಸ್ಥೆ, ರಿಸರ್ವೇಶನ್ ಬೇಡ. ಯಾರು ಆರ್ಥಿಕವಾಗಿ ದುರ್ಬಲರಿದ್ದಾರೆ ಅವ್ರಿಗೆ ರಿಸರ್ವೇಶನ್ ಕೊಡಿ, ಪ್ರತಿಯೊಬ್ಬರಿಗೂ ವಿದ್ಯೆ ಕೊಡಿ, ಆಯ್ತಾ? ಆರ್ಥಿಕವಾಗಿ ದುರ್ಬಲ ಪ್ರತಿಯೊಬ್ಬರಿಗೂ ನಾವು ಇದು ಮಾಡಲೇಬೇಕು, ವ್ಯವಸ್ಥೆ ಮಾಡಲೇಬೇಕು, ಆಯ್ತು? ಈ ಇಂಡಿಪೆಂಡೆಂಟ್, ಈಗ ಮಿಲಿಟರಿ ಇರಲಿ, ಈಗ ಪಾಕಿಸ್ತಾನದಲ್ಲಿ ಹೇಳಿದ್ರೆ ಮಿಲಿಟರಿ ಇಂಡಿಪೆಂಡೆಂಟ್ ಇದೆ ಅಂತ, ಭಾರತದಲ್ಲಿ ಎಲ್ಲ ಇಂಡಿಪೆಂಡೆಂಟ್, ಎಲ್ಲ ನಿಮ್ಮ ಏರ್ ಫೋರ್ಸ್, ನೆವಲ್ ಫೋರ್ಸ್ ಮತ್ತೆ ಇದು ಸಿವಿಲಿಯನ್ 3 ಒಟ್ಟಿಗೆ ಇದ್ರೆ ಇದು ಮಾಡ್ತಾರೆ. ಅದೆಲ್ಲ ಬೇರೆ ಬೇರೆ ಮಾಡಿಬಿಟ್ಟಿದ್ದಾರೆ. ಅವ್ರು ಯಾರಿಗೂ ಅಧಿಕಾರ ಇಲ್ಲ. ಅವರೆಲ್ಲ 3 ಜನ ಕೂತ್ಕೊಂಡು ಮೀಟಿಂಗ್ ಮಾಡಿ ಡಿಸಿಷನ್ ಬರಬೇಕು. ಅದ್ರಲ್ಲಿ ಒಬ್ಬ ಆಗುದಿಲ್ಲ ಹೇಳಿದ್ರು ಏನೂ ಆಗುದಿಲ್ಲ. ಖಂಡಿತ ಈ ವಿಚಾರ ಪವರ್ ಕೊಡಬೇಕು. ಯಾರಿಗೂ ಇಂಡಿಪೆಂಡೆಂಟ್ ಪವರ್ ಇಲ್ಲ. ಇಂಡಿಯನ್ ಪ್ರೆಸಿಡೆಂಟ್ ಕೂತಿದ್ದಾರೆ, ಅವರಿಗೆ ಇಲ್ಲಿ ಪಾರ್ಲಿಮೆಂಟ್ ಇಂದ ಹೋಗಬೇಕು. ಪಾರ್ಲಿಮೆಂಟ್ ಅಲ್ಲಿ ಇದ್ದವರು ಹೇಳಿಲ್ಲ ಅಂದ್ರೆ ಪ್ರೆಸಿಡೆಂಟ್ಗೆ ಏನು ಪವರ್ ಇಲ್ಲ ಅಲ್ಲ. ಇದೆಲ್ಲ ನಮ್ಮ ಸಂವಿಧಾನದಲ್ಲಿರುವ ಲೋಪದೋಷಗಳನ್ನ ನಾವು ಬೇಕಾದಾಗಿ ತಿದ್ದುಪಡಿ ಮಾಡಿಕೊಂಡದಿದ್ರೆ ಇವತ್ತು ನಮ್ಗೆ ಇಷ್ಟು ಕಷ್ಟ ಆಗ್ತಿಲ್ಲ, ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಈ ಕುರಿತಾಗಿ ಮತ್ತೆ ಮಾತಾಡ್ತೇನೆ. ವೀಕ್ಷಕರೇ, ನೀವೇ ನೋಡ್ತಾ ಇರೋ ಹಾಗೆ ಆದಷ್ಟು ಸಂವಿಧಾನದಲ್ಲೂ ಕೂಡ ಬೇಕಾದ ವಿಷಯಗಳ ಬಗ್ಗೆ ತಿದ್ದುಪಡಿ ಆಗಬೇಕು. ಅದರಲ್ಲೂ ಕೂಡ ಯೋಧರ ವಿಚಾರವಾಗಿ, ಸೈನಿಕರ ವಿಚಾರವಾಗಿ, ವಾಯುಪಡೆ ಮತ್ತು ಸೇನಾಪಡೆ ಎಲ್ಲದರ ವಿಚಾರವಾಗಿ ಸಾಕಷ್ಟು ತಿದ್ದುಪಡಿಗಳಾಗಬೇಕು ಅನ್ನುವಂಥ ಒಂದು ವಿಚಾರಗಳು ಕೂಡ ಮಾತಾಡ್ತಾ ಹೋಗ್ತೇನೆ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಕರೆಂಟ್ ಅಫೇರ್ಸ್ಗೆ ಮತ್ತೆ ಸ್ವಾಗತ. ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ ಯೋಧರ ವಿಚಾರವಾಗಿ ಮತ್ತು ಯೋಧರನ್ನು ನೋಡಿಕೊಳ್ಳೋ ನಿಟ್ಟಿನಲ್ಲಿ ಹಿಂದಿನ ಸರ್ಕಾರಗಳು ಯಾವ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ವು, ಅದೇ ರೀತಿಯಲ್ಲಿ ಈ ಸರ್ಕಾರ ಯಾವ ರೀತಿ ವ್ಯವಸ್ಥೆಯನ್ನು ಮಾಡ್ತಾ ಇದೆ ಅನ್ನುವಂಥ ಒಂದು ವಿಚಾರವಾಗಿ ಇನ್ನು ಸಾಕಷ್ಟು ದಾಳಿಗಳು ಭಾರತದ ಮೇಲೆ ನಡೆದರೂ ಕೂಡ ಹಿಂದಿನ ಸರ್ಕಾರಗಳು ಯಾವ ರೀತಿಯಲ್ಲೂ ಕೂಡ ಒಂದು ಪ್ರತಿಕಾರವನ್ನು ತೆಗೆದುಕೊಂಡಿರಲಿಲ್ಲ. ಆದರೆ ಈ ಬಾರಿ ಕಳೆದ 3-4 ವರ್ಷಗಳಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಒಂದು ಪ್ರತಿಕಾರವನ್ನು ನೋಡ್ತಾ ಹೋದರೆ ಯೋಧರಿಗೆ ಬಹಳಷ್ಟು ಭದ್ರತೆಗಳನ್ನು ಒದಗಿಸ್ತಾ ಇದ್ದಾರೆ, ಬಹಳಷ್ಟು ಫೆಸಿಲಿಟಿಗಳನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳನ್ನು ಮಾಜಿ ನಿವೃತ್ತ ಯೋಧರು ಕೂಡ ಕರೆ ಮಾಡಿದಾಗ ಹೇಳಿದರು. ಇನ್ನು ಸಾಕಷ್ಟು ವಿಚಾರಗಳನ್ನು ಕೂಡ ಚರ್ಚೆ ಮಾಡಲಿಕ್ಕಿದೆ. ಈಗಾಗಲೇ ನೀವು ಹೇಳ್ತಾ ಇದ್ರಿ ಈ ಒಂದು ಶಿಕ್ಷಣದ ವಿಚಾರವಾಗಿ ಹೇಳ್ತಾ ಇದ್ರಿ, ಇನ್ನು ಅದೇ ರೀತಿಯಲ್ಲಿ ಯಾವ ರೀತಿ ಶಿಕ್ಷಣವನ್ನು ಕೊಟ್ಟರೆ ದೇಶಾಭಿಮಾನ ಜಾಸ್ತಿ ಆಗ್ಬೋದು ಅನ್ನೋಂಥ ಒಂದು ವಿಚಾರವಾಗಿ, ಇನ್ನು ಅದೇ ರೀತಿಯಲ್ಲಿ ರಾಜಕಾರಣಿಗಳು ಯೋಧರನ್ನ ಯಾವ ರೀತಿ ರಾಜಕೀಯ ದಾಳವನ್ನಾಗಿ ಉಪಯೋಗಿಸ್ಕೊಂಡ್ರು ಅನ್ನೋಂಥ ಒಂದು ವಿಚಾರವಾಗಿ ಕೂಡ ಹೇಳ್ತಾ ಇದ್ರಿ. ಹೇಳಿ ಸರ್. ಈಗ ಶಿಕ್ಷಣ ಪ್ರತಿಯೊಬ್ಬರ ಮೂಲಭೂತ ಹಕ್ಕು ಅಂತ ಹೇಳಿದ ಮೇಲೆ ನಾವೀಗ ಸರ್ಕಾರದ 1,000 ಯೋಜನೆ ಇದೆ. ಬಡವರನ್ನ ನಾವು ಉದ್ಧಾರ ಮಾಡ್ತೇವೆ, ಬಡವರನ್ನ ನಾವು ಮೇಲ್ ತರ್ತೇವೆ. 60-70 ವರ್ಷದಿಂದ ಬಡವರನ್ನು ಉದ್ಧಾರ ಮಾಡಲಿಕ್ಕೆ ಕೋಟ್ಯಾಂತರ ರೂಪಾಯಿ ನಾವು ವ್ಯಯಿಸಿದ್ದೇವೆ. ನಮ್ಮ ಬಜೆಟಿನ ಮೇಜರ್ ಇದೆ ಹೋಗುದು ಬಡವರು ಉದ್ಧಾರ ಮಾಡಲಿಕ್ಕೆ ಅಂತ. ಬಟ್ ಬಡವರು ಉದ್ಧಾರ ಆಗಲಿಲ್ಲ, ಅವ್ರು ಮಾಡುವುದೂ ಇಲ್ಲ. ಇದರ ಹಿಂದೆ ಸ್ವಾರ್ಥ ತುಂಬ ಉಂಟು. ಆದ್ರಿಂದ ನಾನು ಹೇಳುವುದಿಷ್ಟೇ, ನಮ್ಮ ದೇಶದಲ್ಲಿ ಶಿಕ್ಷಣ ಸಂಪೂರ್ಣವಾಗಿ ಉಚಿತವಾಗಿ ಸಿಗಬೇಕು. ಶಿಕ್ಷಣ ಸಂಪೂರ್ಣ ಉಚಿತ, ಯಾವುದೇ ರೀತಿಯ ಶಿಕ್ಷಣ ಇರಲಿ, 1 ರೂಪಾಯಿ ತಗೊಳ್ಳಿಕ್ಕಿಲ್ಲ. ಇಡೀ ಭಾರತದಲ್ಲಿರುವ ಪ್ರತಿಯೊಬ್ಬ ಪ್ರಜೆಗೂ ಉಚಿತ ಶಿಕ್ಷಣ ಸಿಗಬೇಕು, ಎಲ್ಲಿವರೆಗೆ ಕಲಿತಾರೆ ಅಲ್ಲಿವರೆಗೆ. ಅದಕ್ಕೆ ಬೇಕಾದ ರೂಪುರೇಷೆಗಳನ್ನು ನಾವು ಮಾಡಿಕೊಳ್ಬೇಕು. ಪ್ರತಿಯೊಬ್ಬ ದುಡಿಯುವ ಕಾರ್ಮಿಕನಿಗೂ ಅವನ ಒಂದು ದುಡಿತದ ಟೈಮ್ 60 ವರ್ಷ ಆದಮೇಲೆ ಪ್ರತಿಯೊಬ್ಬನಿಗೂ ಪೆನ್ಷನ್ ಕೊಡಬೇಕು. ಅದಕ್ಕೆಲ್ಲ ಬೇಕಾದಷ್ಟು ಇದುಂಟು. ಅವನು ದುಡಿಯುವಾಗ ದಿನಕ್ಕೆ 1 ರೂಪಾಯಿ ಉಳಿಸಿದ್ರೆ ವರ್ಷಕ್ಕೆ 365 ರೂಪಾಯಿ ಆಗ್ತದೆ. ಒಂದು ಕರೆ ಇದೆ ಸರ್, ಒಂದು ಕರೆ ಇದೆ. ಹಲೋ ಹಲೋ, ನಮಸ್ಕಾರ ಸರ್. ನಮಸ್ಕಾರ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಿಮ್ಮ ಹೆಸರು? ಅಜ್ಮಲ್ ಅಸಾದಿ, ಬ್ರಹ್ಮವರದಿಂದ ಸರ್. ಹೇಳಿ ಸರ್. ಬಡಿಯರಿಗೆ ನಮಸ್ಕಾರ. ನಮ್ದು ಮತ್ತೆ ಏನ್ ಗೊತ್ತುಂಟ, ಈಗ ಯಾವುದೇ ವಿಷಯ ಇಲ್ಲಿ ಆಗ್ತದೆ ನೋಡಿ, ರಾಷ್ಟ್ರದ ಭದ್ರತೆ ಮತ್ತು ಹಿತಾಸಕ್ತಿ, ಅದರಲ್ಲಿ ಯಾವುದೇ ರಾಜಕೀಯ ಪಕ್ಷ ರಾಜಕೀಯ ಮಾಡಬಾರ್ದು. ಮೊದಲು ಭದ್ರತೆ ನಮ್ಮ ಮೊದಲು ದೇಶ, ಅದಕ್ಕೆ ಯಾವುದಕ್ಕೆ ಆಸ್ಪದ ಬರ್ಬೋದು, ಅದರಲ್ಲಿ ರಾಜಕೀಯ ಮಾಡ್ಕೊಂಡು ಅದರಲ್ಲಿ ಅವ್ರದ್ದು ವೋಟ್ ಬ್ಯಾಂಕ್ ಅದನ್ನೆಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು. ಒಂದು ಮತ್ತೆ ನೆಕ್ಸ್ಟ್ ಪಾಕಿಸ್ತಾನ ನಮ್ದು ಶತ್ರು ಅಂತ ಎಲ್ರಿಗೂ ಗೊತ್ತುಂಟು, ನಮ್ಗೆ ಗೊತ್ತುಂಟು, ನಿಮ್ಗೆ ಎಲ್ರಿಗೂ ಗೊತ್ತುಂಟು. ಖಂಡಿತ ಆ ದೇಶದೊಟ್ಟಿಗೆ ನಾವು ಯಾವ ರೀತಿಯ ಯಾಕೆ ಇಟ್ಕೊಳ್ಬೇಕು? ಇಂಪೋರ್ಟ್ ಆಗ್ಬೋದು, ಎಕ್ಸ್ಪೋರ್ಟ್ ಆಗ್ಬೋದು, ಯಾವ್ದು ಪ್ರೊಜೆಕ್ಟ್ ಆಗ್ಬೋದು, ಏನು ಸರ್ ಯಾವ್ದು ಇಟ್ಕೊಳ್ಬಾರ್ದು. ಅಲ್ಲಿ ಅವರೊಟ್ಟಿಗೆ ನಮ್ಗೆ ರಿಲೇಶನ್ಶಿಪ್ ಇಡಬಾರ್ದು ಅಂತ ನನ್ನೊಂದು ಅಭಿಪ್ರಾಯ. ಅದ್ರಿಂದ ನಮಗೆ ಸುಧಾರಿಸ್ಲಿಕ್ಕೆ ಆಗುದಿಲ್ಲ, ಅವ್ರನ್ನ ಬಿಟ್ಟು ಬಿಡ್ಬೇಕು.
ಈಗ ನಮ್ಗೆ ಅದರಿಂದ ನಾಯಿ ಬಾಲ ಡೊಂಕೆ ಅಲ್ವಾ, ಹೌದು. ಅದ್ರ ಹತ್ರ ಹೋಗ್ಬಾರ್ದಲ್ಲ ಸರ್. ಖಂಡಿತ ಖಂಡಿತ ಇದನ್ನ ಮಾಡಿದ್ರೆ ನಮ್ಗೆ ನನ್ನ ಪ್ರಕಾರ ಅಲ್ಲಲ್ಲಿ ಅಂದ್ರೆ ಹತೋಟಿ ತರಲಿಕ್ಕೆ ಅಂತ ಅನ್ಕೊಂಡು ನನ್ನೊಂದು ಅಭಿಪ್ರಾಯ. ಅವರೊಟ್ಟಿಗೆ ಯಾವ ರೀತಿ ರಿಲೇಶನ್ಶಿಪ್ ಇಡ್ಬಾರ್ದು, ಬಿಸ್ನೆಸ್ ಇಡ್ಬಾರ್ದು. ಒಂದು ಎಂತ ಹೇಳ್ತಾರೆ, ನೆಗ್ಲೆಕ್ಟ್ ಮಾಡಿ ಬಿಡ್ಬೇಕು. ಮತ್ತೆ ಯಾವುದೇ ವಿಷಯವನ್ನುಂಟಲ್ಲ, ಇಲ್ಲಿ ರಾಜಕೀಯ ಪಕ್ಷ ಇಲ್ಲ, ಅದನ್ನ ರಾಜಕೀಯ ಮಾಡಬಾರ್ದು. ನನ್ ಫಸ್ಟ್ ನಮ್ಗೆ ದೇಶಕ್ಕೆ ಏನಾರ ಪ್ರಾಬ್ಲಮ್ ಆಯ್ತಾ, ದೇಶಕ್ಕೆ ಆಂತರಿಕ ಏನಾದ್ರು ಭದ್ರತೆಗೆ ಅಪಾಯ ಆಯ್ತಾ, ಆಗ ನಾವು ಎಲ್ಲ ಯಾವ್ದು ಪಕ್ಷ ಬರ್ಲಿಕ್ಕಿಲ್ಲ, ಎಲ್ಲ ಒಟ್ಟಾಗ್ಬೇಕಲ್ಲಿ. ಅದರಲ್ಲಿ ರಾಜಕೀಯ ಮಾಡ್ಕೊಂಡು ಅದರಲ್ಲೆಲ್ಲ ಬೇರೆ ಬೇರೆ ಪ್ರಚಾರ ಅಪಪ್ರಚಾರ ಎಲ್ಲ ಮಾಡುದೆಲ್ಲ ತಪ್ಪು. ಇಂಥದ್ದೇ ಸಮಸ್ಯೆ ನೋಡಿ, ವಾಟ್ಸಪ್ ಅಲ್ಲಿ ಕೆಲವೆಲ್ಲ ಮೆಸೇಜ್ ಬರೋದು ಅಂತದ್ ನಡೆದಿರೋದಿಲ್ಲ. ಕೆಲವರು ನಡೆದಿದೆ ಅಂತ ಹೇಳ್ತಾರೆ, ಕೆಲವರು ನಡೆದಿಲ್ಲ ಅಂತ ಹೇಳ್ತಾರೆ. ಅಂತದೇನಾದ್ರು ಗೊತ್ತಂತ ನಮ್ಮ ಪರಿಸರ ಎಲ್ಲ ಹಾಳಾಗ್ತದೆ ಅದ್ರಲ್ಲಿ. ನಮ್ಮ ಅಭಿಪ್ರಾಯ ಅಷ್ಟೇ. ಎಸ್, ಖಂಡಿತ ಸರ್, ಧನ್ಯವಾದಗಳು ಸ್ಪಂದನ ವಾಣಿ ಜೊತೆ ಮಾತಾಡಿದ್ದಕ್ಕೆ. ಈಗಾಗಲೇ ಅವರು ಸಾಕಷ್ಟು ಮಾತುಗಳನ್ನು ಕೂಡ ಹೇಳಿದ್ರು. ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ಗಳನ್ನು ನೋಡ್ಬೋದು. ಅದೇ ರೀತಿಯಲ್ಲಿ ರಾಜಕೀಯವಾಗಿ ಕೂಡ ಬಳಸ್ಕೊಳ್ತಾ ಇದ್ದಾರೆ ಯೋಧರನ್ನ ಅಂತ. ಅಂದರೆ ಭದ್ರತೆಯ ವಿಷಯದಲ್ಲಿ ರಾಜಕೀಯವನ್ನಾಗಿ ಮಾಡೋದಕ್ಕೆ ಹೋಗಬಾರ್ದು, ಭದ್ರತೆಯನ್ನು ಮತ್ತು ಅದೇ ರೀತಿಯಲ್ಲಿ ಯೋಧರಿಗೆ ಸಿಗಬೇಕಾದಂಥ ಒಂದು ಫೆಸಿಲಿಟಿಗಳನ್ನು ಕೊಡಲೇಬೇಕು ಅಂತ. ಹಾಗೆ ನೋಡೋದಾದ್ರೆ ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿ ಪೋಸ್ಟ್ಗಳು, ಅದೇ ರೀತಿಯಲ್ಲಿ ಕೆಲವು ಕಿಡಿಗೇಡಿಗಳಿಂದ ದೇಶದ ವಿರುದ್ಧವಾದಂಥ ಒಂದು ಹೇಳಿಕೆಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಏನೆಲ್ಲ ಒಂದು ಕಾನೂನು ಕ್ರಮಗಳನ್ನು ಕೈಗೊಳ್ಬೋದು ಅಂತ ಸರ್ಕಾರ ಕಠಿಣವಾದಂಥ ಒಂದು ಕಾನೂನು ಕ್ರಮಗಳ ಅವಶ್ಯಕತೆ ಇದೆ ಸರ್, ಏನೆಲ್ಲ ತೆಗೆದುಕೊಂಡು? ಮೊದಲನೇದಾಗಿ ಈ ಒಂದು ಬೆಳವಣಿಗೆಗಳು ಏನಾಯಿತು, ನಮ್ಮವ್ರ ಮೇಲೆ ಇದು ಮಾಡಿರುವಂಥದ್ದು, ಆನಂತರ ನಾವು ಅಲ್ಲಿಗೆ ಪ್ರತೀಕಾರವನ್ನು ಕೊಟ್ಟಿರುವಂಥದ್ದು. ಫಸ್ಟ್ ಏನಾಗ್ತಿದೆ ಅಂತ ಹೇಳಿದರೆ, ನಮ್ಮ ಒಂದು ಸೈಬರ್ ಕ್ರೈಮ್ ಏನಿದೆ, ಇದನ್ನು ಎಲ್ಲ ವ್ಯಕ್ತಿಗಳು ಯಾರು ಮೊಬೈಲನ್ನು ಯೂಸ್ ಮಾಡ್ತಾರೆ ಅಥವಾ ಸಿಸ್ಟಮ್ಗಳನ್ನು ಯಾರು ಯೂಸ್ ಮಾಡ್ತಾರೆ ಎಲ್ಲರಿಗೂ ಕೂಡ ಈ ಒಂದು ಕೋಡನ್ನು ಕ್ರಿಯೇಟ್ ಮಾಡಬೇಕು. ಕೋಡನ್ನು ಕ್ರಿಯೇಟ್ ಮಾಡಿ ಆ ವ್ಯಕ್ತಿಯ ಸಂಪೂರ್ಣ ವಿವರನ ಆ ಕೋಡಲ್ಲಿ ಸ್ಕ್ಯಾನ್ ಮಾಡಬೇಕು. ಯಾವುದೇ ವ್ಯಕ್ತಿ ಅದನ್ನು ಪೋಸ್ಟನ್ನು ಹಾಕ್ತಾನೆ, ಸಾಮಾಜಿಕ ಜಾಲತಾಣದಲ್ಲಿರ್ಬೋದು ಅಥವಾ ಬೇರೆ ಬೇರೆ ವಿಚಾರ ಆಧಾರಿತ ಒಂದು ಆ್ಯಪ್ಗಳಲ್ಲಿ ಏನು ಅಪ್ಲೋಡ್ ಮಾಡ್ತಾರೆ, ಅಂಥ ವಿಚಾರಗಳನ್ನು ಯಾವ ವ್ಯಕ್ತಿಯನ್ನು ಮಾಡಿರ್ತಾರೆ ಆ ವ್ಯಕ್ತಿಯ ಕೋಡು ಡಿಸ್ಪ್ಲೇಯಲ್ಲಿ ಬರ್ತಾ ಇರಬೇಕು. ಯಾವುದು ಈ ವಿಡಿಯೋಗಳನ್ನು ಅಥವಾ ಇಲ್ಲೇ ಇದ್ಕೊಂಡು, ಈ ಭಾರತದಲ್ಲೇ ಇದ್ಕೊಂಡು, ಇಲ್ಲಿನ ಅನ್ನ ತಿನ್ಕೊಂಡು, ಇಲ್ಲಿನ ಶಿಕ್ಷಣ ತಿನ್ಕೊಂಡು, ಇದೇ ನಾಡಿನ ತಾಯಿಯ ಹೊಟ್ಟೆಯಲ್ಲಿ ಈ ಗರ್ಭದಲ್ಲಿ ಹುಟ್ಟಿ ಇದೇ ದೇಶದ ಬಗ್ಗೆ ಅಭಿಮಾನವನ್ನು ಬಿಟ್ಟು ಪಾಕಿಸ್ತಾನವೇ ಮಾಡೋದು ಸರಿ ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ನಾವು ದೊಡ್ಡವನ್ನು ಗುಂಡಿಯನ್ನು ತೋಡ್ಕೊಂಡು ನಮ್ಮ ಮನೆಯವ್ರನ್ನ ಹೂತು ಹಾಕಿದ ಹಾಗೆ. ನಿಜ ಅಲ್ವಾ ಅದು? ಖಂಡಿತ ಅಲ್ವಾ? ಯಾಕೆಂದರೆ ಅಷ್ಟು ಒಂದು ದೇಶದ ಬಗ್ಗೆ ದೇಶವೇ ಹೊತ್ತಿ ಉರಿತಾ ಇದೆ, ಪ್ರತೀಕಾರವನ್ನು ಸೇಡನ್ನು ತೀರಿಸ್ಕೊಳ್ತಾ ಇದ್ದಾರೆ. ಅದೇ ನಾಡಲ್ಲಿ ಕೇಕನ್ನು ಕಟ್ ಮಾಡಿ ಸಂಭ್ರಮಿಸಿ ಮಧ್ಯರಾತ್ರಿ ಮೋಜೋ ಮಸ್ತಿ ಮಾಡ್ತೀರಂತ ಹೇಳಿದರೆ, ಉದಾಹರಣೆ ಹೇಳ್ಬೇಕು, ನಾವಲ್ಲಿ ಮನೆಯಲ್ಲಿ ಹೆಣ ಇಟ್ಕೊಂಡು ನಾವು ಸಂಭ್ರಮ ಮಾಡ್ತೀವಲ್ಲ, ಆ ಕತೆ ನಮ್ಮದು. ಇಂದಿನ ಯುವಕರ ಮನಸ್ಥಿತಿ ಯಾಕೆ ಬದಲಾಗ್ತಾ ಇಲ್ಲ? ಅದನ್ನು ಚೇಂಜ್ ಆಗಬೇಕು. ಫಸ್ಟ್ ಏನಾಗ್ತದೆ, ಈ ಸೈಬರ್ ಕ್ರೈಮ್ ಮೇಲೆ ಪೊಲೀಸರೇನಿದ್ದಾರೆ, ಸೈಬರ್ ಕ್ರೈಮ್ ಪೊಲೀಸರು ಕಾನೂನು ಕ್ರಮವನ್ನು ಸರ್ಕಾರದಿಂದಲೇ ತಿದ್ದುಪಡಿಯನ್ನು ತಂದು ಅದಕ್ಕೆ ಯಾವ ವ್ಯಕ್ತಿ ಪೋಸ್ಟನ್ನು ಹಾಕಿರ್ತಾನೆ ಆ ವ್ಯಕ್ತಿಯ ಕೋಡ್ ನಂಬರ್, ಆ ವಿಡಿಯೋ ಅಥವಾ ಆಡಿಯೋ ಇಂತಹ ಒಂದು ಪೋಸ್ಟರ್ ಮೇಲೆ ಡಿಸ್ಪ್ಲೇ ಆಗಬೇಕು. ಆವಾಗ ಏನಾಗುತ್ತೆ, ಇಂಥ ವ್ಯಕ್ತಿ ಅದು ಮಾಡಿದ್ದಾನೆ, ಕಾನೂನು ಕ್ರಮವನ್ನು ಸರ್ಕಾರದಿಂದಲೇ ಪೊಲೀಸ್ ಇಲಾಖೆಯನ್ನು ತರ್ಬೋದು. ಯಾಕಾಗಲ್ಲ? ಅದನ್ನು ಇವರು ಮಾಡಲ್ಲ ಅಂತ ಹೇಳಿದರೆ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ, ಅಲ್ಲಿನ ಆಪಕ್ಷೇಪಗಳ ಜಂಜಾಟಕ್ಕೋಸ್ಕರ ಅದನ್ನು ಹಾಗೆ ಬಿಟ್ಟುಬಿಟ್ಟಿದ್ದಾರೆ. ಒಂದು ಕರೆ ಇದೆ ಸರ್, ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ಕಾರ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಿಮ್ಮ ಹೆಸರು? ಕಾರ್ಕಳ, ಸಂತಗುಳಲ್ಲಿ ಕಾರ್ಕಳ. ಹೇಳಿ ಸರ್, ಹೇಳಿ. ಏನ್ ಗೊತ್ತುಂಟ, ಈಗ ಇದೆಲ್ಲ ಆಗ್ತಾ ಉಂಟಲ್ಲ, ಏನ್ ಗೊತ್ತುಂಟ, ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಅಲ್ಲೆಲ್ಲ ಪಾಕಿಸ್ತಾನ ಪರವಾಗಿ ಜಿಂದಾಬಾದ್ ಅಂತ ಎಲ್ಲ ಹೇಳ್ತಿದ್ದಾರೆ. ಇವರಿಗೆ 6 ತಿಂಗಳು ಕಠಿಣ ಶಿಕ್ಷೆ ಎಲ್ಲಿ ಕುತ್ಕೊಳ್ಬೇಕು, ಜಾಮೀನು ಕೊಡ್ಬಾರ್ದು ಇವರಿಗೆ, ಗೊತ್ತಾಯ್ತಾ? ಎಲ್ರಿಗೆ ಏನಾಗಿದೆ ಅಂದ್ರೆ, ಏನು ಮಾತಾಡಿದ್ರು ಭಾರತದ ಪರವಾಗಿ ಮಾತಾಡಿದ್ರು ಏನು ಸಫರ್ ಆಗಿ ಹೋಗಿದೆ, ಈಗ ಮಾತಾಡ್ಬೋದು ಅಂತ ಆಗಿದೆ. ಈಗ 6 ತಿಂಗಳು ಜೈಲಲ್ಲಿ ಕೊಳೆತ್ರಲ್ಲ, ಎಲ್ಲ ಕಾಯ್ತಾ ಇತ್ತು. ಭಾರತ ವಿರುದ್ಧ ಮಾತಾಡೋರು ಕೊಡ್ಬಾರ್ದು ಅವರಿಗೆ. 6 ತಿಂಗಳು ಕೊಟ್ಟರೆ ಕೊಡದಿದ್ರೆ ಎಲ್ಲ ಸರಿ ಆಗ್ತದೆ. ಇದು ಎಲ್ಲ ಎಂತ ಆಗಿದೆ ಅಂದ್ರೆ, ಎಂತ ಚೀಪ್ ಆಗಿತ್ತು. ಹಿಂಗೆ ಏನು ಮಾಡ್ಬೋದು, ಹಿಂಗದ ವಿರುದ್ಧ ಏನು ಮಾತಾಡ್ಬೋದು, ಹಾಗೆಲ್ಲ ಇರ್ತಿದೆ. ಇದಕ್ಕೆ ಏನ್ ಮಾಡ್ಬೇಕು ಅಂತ ಒಂದು ಕಠಿಣ ಇದು ಕಾನೂನು ತಂದು ಎಲ್ಲರನ್ನು ಒದ್ದು ಒಳಗೆ ಹಾಕಿದ್ರೆ ಸರಿ ಆಗ್ತದೆ. ಒಂದು 6 ತಿಂಗಳು ಕುತ್ಕೊಳಿಸ್ಬೇಕು, ಜಾಮೀನು ಇರ್ಬಾರ್ದು. ಎಲ್ಲ ಮಾತಾಡುವ ವೇತನ ಮಾಡ್ತಾರೆ. ಏನಾಗಿದೆ ಅಂದ್ರೆ, ಸೇನೆ ಮೋದಿ ಎಲ್ಲ ಹೋರಾಟ ಮಾಡ್ತಿದ್ದಾರೆ, ಸೇನೆ ಪರವಾಗಿ ಹೋರಾಟ ಮಾಡಿದ್ರು ಇವರು ಏನು ಮಾತಾಡ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಹಲೋ ಹಲೋ ಹಲೋ, ಹೇಳಿ ಹೇಳಿ, ಕೇಳ್ತಾ ಇದೆ, ಹೇಳಿ. ಇವಾಗ ನೋಡಿ, ಗೋ ಹತ್ಯೆ ಮಾಡಿದಾಗ ಹಿಂದೂ ಸಂಘಟನೆ ಕಾರ್ಯಕರ್ತರು ಏನಾದ್ರು ಸುಮ್ಮನೆ ಏನಾದ್ರು ಗೋ ಹತ್ಯೆ ನಿಷೇಧ ಮಾಡ್ಬೇಕಂತ ಆಗೀಗ ಅಂತ ಹೋರಾಟ ಮಾಡಿದ್ರೆ ಸುಳ್ಳು ಕೇಸ್ ಹಾಕಿ ಜೈಲಿಗೆ ಹಾಕ್ತಾರೆ. ಇದು ಇಲ್ಲಿ ದೇಶದ ವಿವಿಧ ಇವರು ಮಾತಾಡ್ತಾರೆ, ಅದು ಯಾರು ಕೇಳೋರಿಲ್ಲ ನಮ್ಮ ಸರ್ಕಾರದಲ್ಲಿ. ಕರ್ನಾಟಕ ಸರ್ಕಾರದಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಷ್ಟು ಇಂಡಿಯಾದಲ್ಲಿ ಪುಲ್ವಾಮಾ ಇದು ಅಟ್ಯಾಕ್ ಆದ್ಮೇಲೆ
ಇಲ್ಲ. ಇದು ದೇಶದ ಇದು ಕೊಲೆ ಮಾಡೋದ್ರಿಂದ ದೇಶಕ್ಕೆ ಇದು ಮಾಡ್ತಾರಲ್ಲ, ಕೊಲೆ ಮಾಡೋದ್ರಿಂದ ದೊಡ್ಡ ಅಪರಾಧ ಇದು. ಹೌದೌದು ಖಂಡಿತ. ಇವರಿಗೆ ಜೈಲೊಂದು ಕಠಿಣ ಶಿಕ್ಷೆ ತರಬೇಕು ಇದರ ವಿರುದ್ಧ. ಆಗ ಸರಿ ಆಗ್ತದೆ. ಏನ್ ಗೊತ್ತುಂಟ, ಯಾರು ಏನ್ ಕೇಳೋರಿಲ್ಲ, ಸರ್ಕಾರ ಕೇಳುದಿಲ್ಲ, ಯಾವ್ದು ಕೇಳುದಿಲ್ಲ, ಗವರ್ಮೆಂಟ್ ಕೇಳುದಿಲ್ಲ, ಹಾಗಾಗಿ ಬಿಟ್ಟಿದೆ ಇವರಿಗೆ. ಗೊತ್ತಾಯ್ತಾ? ಇದರ ವಿರುದ್ಧ ಇದು ಅಟ್ಯಾಕ್ ಆಗ್ತದೆ, ಪಾಕಿಸ್ತಾನ ಬಾರ್ಡರ್ ಅಟ್ಯಾಕ್ ಆಗ್ತದೆ, ಅದು ಪ್ರಶ್ನೆ ಬೇರೆ. ನಮ್ಮ ಇಂಡಿಯಾದ ಒಳಗೇನೆ ದೇಶ ವಿರೋಧಿಗಳು ಇದ್ದಾರೆ ಜಾಸ್ತಿ. ಈ ಕುರಿತಾಗಿ ಕೂಡ ನಾನು ಚರ್ಚೆ ಮಾಡ್ತೇನೆ. ಅವರಿಗೆ ಮೊದಲಾಗಿ ಎಲ್ಲ ಕಠಿಣ ಶಿಕ್ಷೆ ತಂದು ಒಳಗೆ ಹಾಕಿದ್ರಲ್ವ, ಕರೆಕ್ಟ್ ಆಗ್ತದೆ. ಒಂದು ಕಠಿಣ ಶಿಕ್ಷೆ ಕ್ರಮ ತರಬೇಕು. ದೇಶ ವಿರೋಧ ಚಟುವಟಿಕೆ ಯಾರು ಮಾಡ್ತಾ ಇರ್ತಾರೆ, ದೇಶ ಚಟುವಟಿಕೆ ಯಾರು ಫೇಸ್ಬುಕ್ ಆಗ್ತದೆ, ಸೋಷಿಯಲ್ ಮೀಡಿಯಾ ಕಠಿಣ ಶಿಕ್ಷೆ. ಇದು ಏನಾಗಿದೆ ಅಂದ್ರೆ ಒಂಥರ ಭಿನ್ನತೆಗಳು ಬಿಟ್ಟು ಏನು ಮಾತಾಡ್ಬೋದು, ಹಿಂದೆ ಪರವಾಗಿ ಮಾತಾಡ್ಬೋದು, ವಿರುದ್ಧವಾಗಿ ಮಾತಾಡ್ಬೋದು. ಪರವಾಗಿ ಮಾತಾಡಿದವರಿಗೆ ಜೈಲು ಶಿಕ್ಷೆ, ವಿರುದ್ಧ ಮಾತಾಡಿದವರು ಫ್ರೀ ಆಗಿ ತಿರ್ಕೊಂಡು ಎಲ್ಲೆಲ್ಲಿ ಗೋವಾ, ಎಲ್ಲೆಲ್ಲಿ ಮುಂಬೈ, ಕಾಶ್ಮೀರಕ್ಕೆಲ್ಲ ಹೋಗಿ ತಿರ್ಕೊಂಡು ಬರ್ತಾರೆ. ಖಂಡಿತ ಈ ಕುರಿತಾಗಿ ಕೂಡ ಚರ್ಚೆಯನ್ನು ಮಾಡ್ತೇನೆ ಸರ್. ಧನ್ಯವಾದಗಳು. ತುಂಬಾ ಬೇಸರ ಆಗುತ್ತೆ ಸರ್. ಏನು ವಿಷಯ ಅಂತಂದ್ರೆ 19 ವರ್ಷ, 20 ವರ್ಷ, 21 ವರ್ಷ ಅಂದ್ರೆ ಕಾಲೇಜಿಗೆ ಹೋಗಿ ಕಲಿಬೇಕಾದಂಥವ್ರು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಾ ಹೋದ್ರೆ ಪೋಸ್ಟ್ಗಳು ಮತ್ತು ಅದೇ ರೀತಿಯಲ್ಲಿ ಅವರಿಗೆ ದೇಶಾಭಿಮಾನಕ್ಕಿಂತ ಬೇರೆ ಇನ್ಯಾವುದೋ ಒಂದು ದೇಶದ ಅಭಿಮಾನವೇ ಜಾಸ್ತಿ ಆಗ್ತಾ ಹೋಗ್ತಿದ್ಯಾ ಅಂತ. ಇಂಥದ್ದನ್ನೆಲ್ಲ ನಿಲ್ಲಿಸಬೇಕು. ಸರಿ ಇದೆ. ಇಲ್ಲಿ ನಮ್ಮ ದೇಶದಲ್ಲಿ ಕ್ರೈಮ್ ಅನ್ನೋದು ಮಾಡಿದ್ರೆ ಅದಕ್ಕೆ ಸರಿಯಾದ ಪನಿಷ್ಮೆಂಟ್ ಇಲ್ಲ. ಈಗ ರಸ್ತೆಯಲ್ಲಿ ಅಪಘಾತ ಆಗ್ತದೆ, ಅದು ಬೇಕಾಗಿ ಮಾಡ್ತಾರೋ ಆಕ್ಸಿಡೆಂಟ್ ಮಾಡ್ತಾರೋ ವಿಷಯ ಬೇರೆ. ದಿನ ಸಾವಿರಾರು ಜನ ಸಾಯ್ತಾ ಇದ್ದಾರೆ ನಮ್ಮ ರಸ್ತೆಯಲ್ಲಿ. ನಮ್ಮ ಲಾ ಆ್ಯಂಡ್ ಆರ್ಡರ್ ಅಷ್ಟು ಲೂಸ್ ಇದೆ. ನಮ್ಮ ರಸ್ತೆಯಲ್ಲಿ ಹೋಗುವ ಜನರನ್ನು ರಕ್ಷಣೆ ಮಾಡಲಿಕ್ಕೆ ನಮ್ಮ ಹತ್ರ ಆಗ್ತಾ ಇಲ್ಲ. 8 ಜನರನ್ನ 10 ಜನರನ್ನ ಮರ್ಡರ್ ಮಾಡಿದ್ರು ಸಮೇತ ಒಂದು ರಸ್ತೆಯಲ್ಲಿ ಹೋಗುವಾಗ ಅವ್ರಿಗೆ ಯಾವುದೇ ರೀತಿ ಇಲ್ಲ. ಹೋಗಿ ಕೋರ್ಟಲ್ಲಿ ಹೋಗಿ ಅವರು ಬೇಲ್ ತಗೊಂಡು ನಾಳೆ ಆರಾಮಾಗಿ ತಿರ್ಕೊಂಡಿರ್ತಾರೆ. ಅದೇ ನೀವು ಫಾರಿನ್ ಕಂಟ್ರಿಗಳಲ್ಲಿ ಹೋಗಿ ಅದೇ ಆಕ್ಸಿಡೆಂಟ್ ಮಾಡಿ, ರಸ್ತೆ ಯಾವುದೇ ಒಂದು ಇರಲಿ, ಈಗ ಯಾವುದೇ ಒಂದು ರಾಬರಿ ಇರಬಹುದು, ಮರ್ಡರ್ ಇರಬಹುದು, ಬೇಲ್ ಯಾಕೆ ಕೊಡಬೇಕು? ಈಗ ನಮ್ಮದೇ ಪೊಲೀಸರಲ್ಲೂ ಅವರು, ನಮ್ಮ ವ್ಯವಸ್ಥೆಯಲ್ಲಿರುವ ಪೊಲೀಸರು ಸುಳ್ಳು ಹೇಳ್ತಾರಾ? ಅವ್ರ ಮೇಲೆ ಚಾರ್ಜ್ ಶೀಟ್ ಹಾಕಿ ಇದು ಮಾಡ್ತಾರಲ್ವಾ? ಅಟ್ಲೀಸ್ಟ್ ನೀವು ಒಂದು 6 ತಿಂಗಳು ಬೇಲ್ ಕೊಡಬೇಡಿ. 6 ತಿಂಗಳು ಕೂತ್ಕೊಳ್ಳಿ, ಅವರು ಬೇಲ್ ಕೊಡಿ. ನೀವು ಒಂದು 6 ತಿಂಗಳು, 1 ವರ್ಷ, 2 ವರ್ಷದಿಂದ ಬೇಲ್ ಕೊಡಿ. ಒಂದು 6 ತಿಂಗಳ ಒಳಗೆ ಕೂತ್ಕೊಳ್ಳಿ ಅವರು, ಮತ್ತೆ ಬೇಲ್ ಕೊಡಿ. ನೀವು ಇವತ್ತವನು ಮರ್ಡರ್ ಮಾಡಿ ನಾಳೆ ಬಂದು ಹೊರಗೆ ರಸ್ತೆಯಲ್ಲಿ ತಿರುಗಾಡ್ತಾನೆ ಅಂತ ಹೇಳಿದ್ರೆ ಅವನಿಗೆ ಮತ್ತೆ ಮರ್ಡರ್ ಮಾಡ್ಲಿಕ್ಕೆ ಹೆದರಿಕೆ ಏನಾದ್ರು ಉಂಟಾ? ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ. ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದ್ದಲ್ಲ, ಸ್ವಾತಂತ್ರ್ಯ ಅನ್ನೋದು ಸ್ವೇಚ್ಛಾಚಾರಕ್ಕೆ ಹೋಗಿದೆ. ಆ ಸ್ವೇಚ್ಛಾಚಾರ ಎಲ್ಲಿ ನಿಲ್ಲುವುದಿಲ್ಲ ನೋಡಿ, ಅಲ್ಲಿವರೆಗೆ ನಮ್ಮ ದೇಶ ಸುಪರ್ದಿಗೆ ಬರುವುದಿಲ್ಲ. ಕೊನೆಯದಾಗಿ ಸಂತೋಷ್ ಶೆಟ್ರೆ, ಈ ಒಂದು ವಿಚಾರದಲ್ಲಿ ಅಂತಂದ್ರೆ ಆಂತರಿಕ ದೇಶದ್ರೋಹಿಗಳು ಅನ್ನುವಂಥ ಒಂದು ವಿಚಾರದ ಬಗ್ಗೆ, ಅದೇ ರೀತಿಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವುದರ ವಿಚಾರವಾಗಿ, ಅದೇ ರೀತಿಯಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವುದರ ವಿಚಾರವಾಗಿ, ಸಣ್ಣ ಇದ್ದಾಗಲಿಂದಲೇ ಶಿಕ್ಷಣವನ್ನು ಕೊಡುವುದರ ವಿಚಾರವಾಗಿ, ಮತ್ತೆ ಕಠಿಣವಾದಂಥ ಒಂದು ಕಾನೂನು ಕ್ರಮಗಳನ್ನು ಜರುಗಿಸುವ ನಿಟ್ಟಿನಲ್ಲಿ ಏನು ಹೇಳ್ತೀರಿ ಕೊನೆಯದಾಗಿ? ಈ ಒಂದು ಪ್ರಸ್ತುತ ವಿದ್ಯಮಾನಗಳ ಪ್ರಕಾರ ಹೇಳಬೇಕಂತ ಹೇಳಿದರೆ, ಒಂದನೇದಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ನಾನು ಹೇಳಿದ್ನಲ್ಲ ಕೋಡ್ ಸಿಸ್ಟಮ್, ಸಾಮಾಜಿಕ ಜಾಲತಾಣಗಳಲ್ಲಿ ಕೋಡ್ ಸಿಸ್ಟಮನ್ನು ಅಳವಡಿಕೆ ಮಾಡಬೇಕು. ಯಾವ ವ್ಯಕ್ತಿಯನ್ನು ಅದನ್ನು ಪೋಸ್ಟ್ ಮಾಡಿರ್ತಾನೆ ಆ ವ್ಯಕ್ತಿಯ ಇತಿಹಾಸ ಆ ಕೋಡಲ್ಲಿ ಮೆನ್ಷನ್ ಆಗಿರಬೇಕು. ಆ ಕೋಡನ್ನು ಹೊಡೆದ ತಕ್ಷಣ ಇದೇ ವ್ಯಕ್ತಿಯನ್ನು ಪೋಸ್ಟ್ ಮಾಡಿದಂತೆ ಸರ್ಕಾರದ ಕಾನೂನು ಪ್ರಕಾರವನ್ನು ಒಳಗಾಕಿ ಬಂಧಿಸಿ ಅವರಿಗೆ ಶಿಕ್ಷೆಯನ್ನು ಕೊಡ್ಬೋದು. ಇನ್ನೊಂದೇನಾಗಿ ಈ ಶಿಕ್ಷಣದ ವ್ಯವಸ್ಥೆ ಯಾವ ರೀತಿ ಬದಲಾಗಬೇಕಂತ ಹೇಳಿದ್ರೆ, ಭಯೋತ್ಪಾದನೆಯನ್ನು ಏನಿದೆ, ಭಯೋತ್ಪಾದನೆ ಅಂತಕ್ಕಂಥದ್ದು ಮಕ್ಕಳ ಅಥವಾ ಈ ಎಳೆಯ ಮನಸ್ಸವರ ಮೇಲೆ, ಅಂದರೆ ಶಾಲೆಗೆ ಹೋಗುವ ಮಕ್ಕಳ ಮೇಲೆ ಭಯೋತ್ಪಾದನೆ ಯಾವ ರೀತಿ ಬಿಂಬಿಸ್ಬೇಕಂತ ಹೇಳಿದರೆ, ಸಿಟ್ಟಿಗೆ ಸಿಟ್ಟು, ಹೊಡೆತಕ್ಕೆ ಹೊಡೆತ, ಈ ರೀತಿಯಿಂದನೇ ಭಯೋತ್ಪಾದನೆ ಸ್ಟಾರ್ಟ್ ಆಗ್ತದೆ ಅಂತ ನನ್ನ ಅನಿಸಿಕೆ. ಜಗಳ, ಈ ರೀತಿಯಿಂದನೇ ಭಯೋತ್ಪಾದನೆಗೆ ಗುಮ್ಮಿಕಾಗುವಂಥದ್ದು. ಇವಾಗ ಮೊದಲು ಶಿಕ್ಷಣ ಪದ್ಧತಿ ಹೇಗಿದೆ ಅಂತ ಹೇಳಿದರೆ, ಗ್ರಾಮೀಣ ಭಾಗದಲ್ಲಿ ತುಂಬ ಬಡತನ ಇರ್ತಿತ್ತು. ಯಾವುದೇ ರೀತಿಯ SLC PUC ತನಕ ಹೋಗಿ ಯಾವುದೇ ರೀತಿಯ ಮೊಬೈಲು ಸಿಸ್ಟಮು ಇದೇನು ಕೊಡ್ತಾ ಇರಲಿಲ್ಲ. ಇವಾಗ ಏನಾಗಿದೆ ಅಂತ ಹೇಳಿದರೆ, 7th 8th ಓದ್ತಿದ್ದಂಗೆ ಕೈಲಲ್ಲಿ ಮೊಬೈಲ್ ಕೊಡ್ತಾರೆ. ಮೊಬೈಲು ಒಳ್ಳೆ ರೀತಿಯಲ್ಲಿ ತುಂಬ ಟೈಮ್ ಯೂಸ್ ಆಗುತ್ತೆ. ತದನಂತರದಲ್ಲಿ ಏನಾಗುತ್ತೆ, ಇಂತಹ ಫ್ರೆಂಡ್ ಸರ್ಕಲ್ ಸವಾಸ ಮಾಡಿಬಿಟ್ಟು ಇಂತಹ ಪೋಸ್ಟ್ಗಳನ್ನು ಪುಟಗಟ್ಟಲೆ ಬರೆದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡ್ತಾರೆ. ಅದಂತ ಕೆಲವಂಥ ಬೆಂಬಲಿಸುವಂಥ ವ್ಯಕ್ತಿಗಳು ಅದನ್ನೇ ಸ್ಕ್ರೀನ್ಶಾಟನ್ನು ತೆಗೆದುಬಿಟ್ಟು ಇನ್ನೊಂದು ವ್ಯಕ್ತಿಗೆ ಫಾರ್ವರ್ಡ್ ಮಾಡ್ತಾನೆ. ಅವನ್ನು ಬೆಂಬಲಿಸುವ ವ್ಯಕ್ತಿ ಇನ್ನೂ 10 ಜನ ಹುಟ್ಟಿಕೊಳ್ಳುವಂಥ ಪ್ರಯತ್ನ ಈ ಪೋಸ್ಟ್ ಅಡಿಗಳಿಗೆ ಬರ್ತದೆ ಅಲ್ವಾ? ಆ ಕಾರಣಕ್ಕಾಗಿಯೇ ಯಾವ ವ್ಯಕ್ತಿ ಆ ಪೋಸ್ಟನ್ನು ಸಿದ್ಧಪಡಿಸಿದ್ದಾನೆ ಆ ವ್ಯಕ್ತಿಯ ಕೋಡ್ ಮೇಲೆ FIR ಅನ್ನು ದಾಖಲಿಸಿ ಖಡಾಖಂಡಿತವಾಗಿ ಆ ವ್ಯಕ್ತಿ ಮೊಬೈಲನ್ನು ಎಲ್ಲಿ ಯೂಸ್ ಮಾಡ್ತಾ ಇದ್ದಾನೆ ಅಂಥ ವ್ಯಕ್ತಿಯನ್ನು ಬಂಧಿಸಿ ಕಾನೂನು ಅಡಿಯಲ್ಲಿ
ತರಬೇಕು. ಆವಾಗ ಏನಾಗುತ್ತೆ, ಕ್ರೈಮ್ ಸ್ವಲ್ಪ ಕಡಿಮೆ ಆಗುತ್ತೆ. ಇಂಥ ಸಾಮಾಜಿಕ ಸತ್ಯ ವಿಷಯಗಳನ್ನು ಮಾತ್ರ ಸಮಾಜಕ್ಕೆ ಫಾರ್ವರ್ಡ್ ಆಗುತ್ತೆ. ಸತ್ಯ ವಿಷಯವನ್ನು ಮಾಡಿದಾಗ ಪೊಲೀಸರುಗಳು ಸುಮ್ಮನೆ ಇರ್ತಾರೆ. ಇಂತಹ ಒಂದು ವಿಷಯಗಳನ್ನು ನಮ್ಮ ಒಂದು ದೇಶದಲ್ಲೇ ಇದ್ದು ನಮ್ಮ ಅನ್ನವನ್ನೇ ತಿಂದು ನಮ್ಮ ನೀರವನ್ನು ಕುಡಿದು ನಮ್ಮ ಶಿಕ್ಷಣವನ್ನೇ ಅರಿತು ಇನ್ನೊಂದು ದೇಶದ ಬಗ್ಗೆ ಇಲ್ಲಿ ಮಾತಾಡ ಅಂತ ಹೇಳಿದ್ರೆ ನಾವು ಸುಮ್ಮನಿದ್ದೀವಿ. ಎಷ್ಟು ನಾವು ಸ್ವಾಭಿಮಾನಕ್ಕೆ ನಾವು ಕೈ ಕಟ್ಟಿಕೊಳ್ಳೋದು ಜಾಸ್ತಿ ಆಗಿದೆ. ನಾವು ದಂಗೆ ಹೇಳಬೇಕು, ರೊಚ್ಚಿಗೆ ಹೇಳಬೇಕು ಈ ವಿಚಾರವಾಗಿ. ನಮ್ಮ ದೇಶದಲ್ಲಿ ಇದ್ಕೊಂಡು ನಮಗೆ ಸಪೋರ್ಟ್ ಮಾಡಿ, ನಮಗೆ ಈಗ ನಾವು ಜಗಳ ಆದಾಗ ನಮ್ಮ ಮನೆಗೆ ಸಪೋರ್ಟ್, ಇನ್ನೊಂದು ಮನೆಗೆ ಸಪೋರ್ಟ್ ಮಾಡಿ ಮಾತಾಡೋಕ್ಕಿಂತ ಫಸ್ಟ್ ನಮ್ಮ ಮನೆಗೆ ನಾವು ಸಪೋರ್ಟ್ ಮಾಡುವ, ಅಂದರೆ ನಮ್ಮ ದೇಶಕ್ಕೆ ನಾವು ಸಪೋರ್ಟ್ ಮಾಡುವ. ನಮ್ಮ ದೇಶಕ್ಕೆ ಸಪೋರ್ಟ್ ಮಾಡಿದಾಗ ಪ್ರತಿಯೊಂದು ಮನೆಯಲ್ಲೂ ಶಾಂತಿ ಸುವ್ಯವಸ್ಥೆ ನಮ್ಮಿಂದನೇ ಪ್ರಾರಂಭ ಆಗಬೇಕು. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ದೇಶ ಸಮರ್ಪಕವಾಗಿ ನಡೆಯಲು ಸಾಧ್ಯ ಇರುತ್ತೆ. ಮತ್ತು ನಾವು ದೇಶದ ವಿರುದ್ಧ ದಂಗೆ ಏಳಲು ಈ ಒಂದು ಶಿಕ್ಷಣ ಪದ್ಧತಿಗಳೇ ರೂವಾರಿಯಾಗಿರ್ತದೆ. ಇಲ್ಲ ಅಂತ ಹೇಳಿದ್ರೆ ಇವಾಗ ನೀವು ನೋಡಿರ್ಬೋದು, ಉದಾಹರಣೆಗೆ ಕಳೆದ ಬಾರಿ ಯಾಸೀನ್ ಭಟ್ಗಳು ಇವರೆಲ್ಲ ಏಜ್ ಎಷ್ಟಾಗಿತ್ತು, 22, 23, 24ಕ್ಕೆ ಅಲ್ಲಿ ಹೋಗಿ ಅಂತಹ ಕ್ರೈಮ್ ಮಾಡ್ತಾರಂತ ಹೇಳಿದ್ರೆ ಇಲ್ಲಿ ನಾವು ಒಂದು ಆ ಕ್ರೈಮ್ ಲೋಕ ಇವ್ರನ್ನ ಯಾವ ರೀತಿ ಸೃಷ್ಟಿ ಮಾಡಿತ್ತು, ಭಯಾನಕವಾಗಿ. ಈ ಕುರಿತಾಗಿ ಮಾತಾಡ್ತಾ ಹೋದ್ರೆ ಬಹುಶಃ ಸಾಕಷ್ಟು ವಿಚಾರಗಳು, ಗಂಟೆಗಟ್ಟಲೆ ಕೂಡ ಸಮಯ ಮೀರಿದ್ದು ತುಂಬಾ ಬೇಜಾರದ ವಿಷಯ. ಧನ್ಯವಾದಗಳು ಇಷ್ಟೊತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತುಂಬಾ ವಿಷಯಗಳನ್ನು ಹಂಚಿಕೊಂಡಿದ್ದೀರಿ. ಧನ್ಯವಾದ. ವೀಕ್ಷಕರೇ, ನೀವೇ ನೋಡ್ತಾ ಇರೋ ಹಾಗೆ ಈ ಒಂದು ಆಂತರಿಕ ದೇಶದ್ರೋಹಿಗಳ ವಿಚಾರವಾಗಿ, ಅದೇ ರೀತಿಯಲ್ಲಿ ಕಠಿಣ ಕಾನೂನಿನ ವಿಚಾರವಾಗಿ, ಮತ್ತೆ ಮಕ್ಕಳಿಗೆ ಚಿಕ್ಕದಿರುವಾಗಿಂದನೇ ಶೈಕ್ಷಣಿಕವನ್ನು ಹೇಗೆ ಕೊಡಬೇಕು, ಶಿಕ್ಷಣವನ್ನು ಹೇಗೆ ಕೊಡಬೇಕು ಅನ್ನುವಂಥ ಒಂದು ವಿಚಾರವಾಗಿ ಸಾಕಷ್ಟು ಮಾತಾಡಲಿಕ್ಕಿತ್ತು. ಆದರೂ ಕೂಡ ಸಾಕಷ್ಟು ಮಾತಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಇಂಥ ಒಂದು ಆಂತರಿಕ ದೇಶದ್ರೋಹಿಗಳ ವಿರುದ್ಧವಾಗಿ ಕಠಿಣವಾದಂಥ ಒಂದು ಕಾನೂನು ಕ್ರಮವನ್ನು ಜರುಗಿಸಲೇಬೇಕು. ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಅವಹೇಳನಕಾರಿ ಪೋಸ್ಟ್ಗಳನ್ನು ಮಾಡುವವರಿಗೆ ಅವರಿಗೂ ಅಷ್ಟೇ 6 ತಿಂಗಳು ಜೈಲು ಆಗಿರ್ಬೋದು, ಅಥವಾ ಇನ್ನೆಷ್ಟೋ ಒಂದು ತಿಂಗಳು ಜೈಲಾಗಿರ್ಬೋದು, ಅಥವಾ ಕಠಿಣವಾದಂಥ ಒಂದು ಶಿಕ್ಷೆಗಳನ್ನು ಕೊಡೋದ್ರಿಂದಾಗಿ ಮುಂದಿನ ದಿನಗಳಲ್ಲಿ ಇಂತಹ ಒಂದು ಆಂತರಿಕ ದೇಶದ್ರೋಹಿಗಳ ಸಂಖ್ಯೆ ಕಡಿಮೆ ಆಗ್ಬೋದು ಅನ್ನೋಂಥ ಒಂದು ವಿಚಾರದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಇವಿಷ್ಟು ಈವರೆಗಿನ ಸುದ್ದಿಗಳು. ಇನ್ನಷ್ಟು ಸುದ್ದಿ ಮತ್ತು ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ಸ್ಪಂದನ.